ವಿಶಾಲದಯ ಸದನಯ ಗಜವದನ ದಯಾ ಸದನ ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳು ಬಾಲನೆನಿಸಿರಿಪು ಜಾಲವಾರಿದ ಜಯಶೀಲ ದಯಾನಿದೆ ಬಾಲಗಿರಿ ಜಯಳು ಬಾಲನೆನಿಸಿರಿಪು ಜಾಲವಾರಿದ ಜಯಶೀಲ ದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಗಜವದನ ಗಜವದನ ಅಂಬುರುಗದಳ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ದೇವಾ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಜಯಕ್ಕೆ ಸಿಲುಕದನ ಭಾವಜ ವಿಜಯಕ್ಕೆ ಸಿಲುಕದನ ಗೋವಿಂದಗಿರಿ ಜಯ ವರಸುತನಾಯ ಭಾವಜ ವಿಜಯಕ್ಕೆ ಸಿಲುಕದನ ಗೋವಿಂದಗಿರಿ ಜಯ ವರಸುತನ ದೇವಾ ಬಾದ್ಶಾ ಸಾಂಬಾರ್ ತೋಟ ವಲಯ ನಿರ್ದೇಶಕರು ಹಾಗೂ ಮಾಜಿ ಸಿಂಡಿಕೇಟ್ ಸದಸ್ಯರು, ಮಂಗಳೂರು ವಿಶ್ವವಿದ್ಯಾನಿಲಯ. ಶ್ರೀಮತಿ ನೀತಾ ಗಟ್ಟಿ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ, ಮಂಗಳೂರು ದಕ್ಷಿಣ. ಶ್ರೀಮತಿ ಪಾವನಾ ಕೆ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಹಾಗೂ ನಿವೃತ್ತ ಶಿಕ್ಷಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪಿಕಾಡು, ಮಂಗಳೂರು. ಜೆಸಿ ಶ್ರೀ ಆನಂದ ಕೆ ಅಸೈಗೋಳಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಶ್ರೀ ರವೀಂದ್ರ ರೈ ಕಲ್ಲಿಮಾರು, ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕರರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ ಬೆನಡಿಕ್ಟಾ ಡಿಸೋಜಾ, ನಿವೃತ್ತ ಶಿಕ್ಷಕರು, ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆ ಅಸೈಗೋಳಿ, ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೆಸಿ ವಾಣಿ, ಜೆಸಿ ಜುಬೇದಾ ಇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ನಮ್ಮ JCI ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾದ JC ಕಮಲಾಕ್ಷ ಡಿ ಶೆಟ್ಟಿಗಾರಿವರು. ಶುಭ ಸಂಜೆಯ ವಂದನೆಗಳನ್ನು ತಿಳಿಸುತ್ತಾ
JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ಪರವಾಗಿ ಪ್ರತಿ ವರ್ಷ JC ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬಾರಿ ವಿಶೇಷವಾಗಿ ನಮ್ಮ JC ಸದಸ್ಯರಾದಂಥ JC ವಸಂತರಯ್ಯ ಅವರು ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡಲಿಕ್ಕೆ ನಾವು ಈ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಸಮಾರಂಭಕ್ಕೆ ಬಂದಂಥ ಎಲ್ಲರನ್ನು ಪ್ರಥಮವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಶಿಕ್ಷಕಿ ನೋಡಿದರೆ ಇಲ್ಲಿ ಶಿಕ್ಷಕರು ಇವರ ಶಿಷ್ಯರಾಗಿದ್ದಾರೆ, ಅವರು ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಯಿಂದ ಆಹ್ವಾನ ಮಾಡಿದ್ದೇವೆ. ಅವರಿಗೆ ಈಗಾಗಲೇ ಬೇರೆ ಕಡೆ ಸಮಾರಂಭಕ್ಕೆ ಹೋಗಲಿಕ್ಕಿದೆ, ಅದರಿಂದ ನನ್ನನ್ನು ಬೇಗ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ತಡವಾಗಿ ಏನೋ ಆರಂಭ ಮಾಡಿದ್ದೇವೆ. ಮೇಡಮ್, ಈ ಸಂದರ್ಭದಲ್ಲಿ ಶ್ರೀಮತಿ ಬೆನೆಡಿಕ್ಟ್ ಡಿಸೋಜಾ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರು ನಿವೃತ್ತ ಶಿಕ್ಷಕಿ, ಇಲ್ಲೇ ಹತ್ತಿರದ ಶಾಲೆ ವಿದ್ಯೋದಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಆಗಿದ್ದರು. ಈಗ ನಿವೃತ್ತಿ ಜೀವನವನ್ನು ತುಂಬ ಸಂತೋಷದಿಂದ ನಡೆಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಎಲ್ಲರ ಪರವಾಗಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಈ ಸಮಾರಂಭಕ್ಕೆ ಗೌರವ ಉಪಸ್ಥಿತಿಯಲ್ಲಿರುವಂಥ ನನ್ನ ಗುರುಗಳು, ಈ JC ಸಂಸ್ಥೆಯ ಒಬ್ಬ ಸಲಹೆಗಾರರು, ಅವರನ್ನು ನಮ್ಮ ಶ್ರೀ ರವೀಂದ್ರ ರೈ ಅವರು ಕೂಡ ಒಬ್ಬರು ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಅದೇ ರೀತಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಕೂಡ ಆಗಿದ್ದಾರೆ. ಅವರು ಕೂಡ ಈ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಗೌರವ ಸಲಹೆಗಾರರು ಈ ಸಂದರ್ಭದಲ್ಲಿ ಘನ ಉಪಸ್ಥಿತಿಯಲ್ಲಿರುವಂತಹ ಆನಂದ್ ಕೆ ಅಸೇಗೋಳಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಶಿಕ್ಷಕರು. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಭಾರಿ ಆತ್ಮೀಯತೆಯಿಂದ ಬಂದಿದ್ದಾರೆ ನಮ್ಮ ಶ್ರೀಮತಿ ಪಾವನ ಕೆ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಹಾಗೂ ನಿವೃತ್ತ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪಿಕಾಡ್ ಮಂಗಳೂರು. ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ನೀತಾ ಗಟ್ಟಿ, ಅವರು ಶಿಕ್ಷಕಿ, ಹಾಗೆ ಈಗ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಮಂಗಳೂರು ದಕ್ಷಿಣ ವಲಯದಲ್ಲಿ. ಸೊ ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಲಯ ನಿರ್ದೇಶಕರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಬಾದ್ಶಾ ಸಾಂಬಾರ್ ತೋಟ, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಥಾಪಕಾಧ್ಯಕ್ಷರು ತ್ಯಾಗಂ ಅರೇಕಳ, ಅವರು ಕೂಡ ತುಂಬ ತುರ್ತು ಕಾರ್ಯಕ್ರಮದ ನಿಮಿತ್ತ ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ, ಓಡ್ಕೊಂಡು ಬಂದಿದ್ದಾರೆ. ಈಗ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಈ JC ಸಂಸ್ಥೆಯ ಎಲ್ಲ ಚಟುವಟಿಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂಥ ಹಿಂದಿನ ಅಧ್ಯಕ್ಷರು ನಮ್ಮ ಫ್ರಾನ್ಸಿಸ್ ಕುಟಿನೋ ಅವರು ಆತ್ಮೀಯವಾಗಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಜಯಲಕ್ಷ್ಮಿ ಜಿ ಅವರು ಕೂಡ ಉತ್ತಮ ಒಬ್ಬರು ಶಿಕ್ಷಕಿ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ನಮ್ಮ ಜೊತೆ 3 ನಕ್ಷತ್ರಗಳು, ಶಿಕ್ಷಕ ನಕ್ಷತ್ರಗಳು, ಅದು ಕೂಡ ಒಬ್ಬರು ನಮ್ಮ JC ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಇಬ್ಬರು ಇದ್ದಾರೆ. JC ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡು ಅತ್ಯುತ್ತಮ ಪ್ರಶಸ್ತಿಯನ್ನು ಕೂಡ ಗಟ್ಟಿಸ್ಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಇವತ್ತು ಗೌರವಿಸಲಿಕ್ಕಿದೆ. ಅದೇ ರೀತಿ ನಮ್ಮ AK ಬಾಬು ಸರ್ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ JC ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಒಬ್ಬರನ್ನು ಆಯ್ಕೆ ಮಾಡಿದಾಗ ಅವರ ಹೆಸರು ಆಯ್ಕೆಯಾಗಿದೆ, ಅವರನಿಗೆ ಸ್ವಾಗತ. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ JC ಉತ್ತಮ ಶಿಕ್ಷಕಿ ಪ್ರಶಸ್ತಿ ಈ ಬಾರಿ ಯಾವ ರೀತಿಯಲ್ಲಿ ನೀಡಬೇಕು, ಯಾರಿಗೆ ನೀಡಬೇಕು ಅನ್ನುವಂಥ ವಿಷಯ ಬಂದಾಗ ನಮ್ಮ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿತ್ತು. ಈ ಬಾರಿ
ಅನುದಾನೇತರ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಬೇಕು, ಅವರಿಗೆ ಕೂಡ ಒಂದು ಅವಕಾಶವನ್ನು ನೀಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ಒಮ್ಮತದ ಮೇರೆಗೆ ಅನುದಾನೇತರ ಶಿಕ್ಷಣ ಸಂಸ್ಥೆಗಳನ್ನು ಹುಡುಕಿ ಅಲ್ಲಿ ಯಾರು ಉತ್ತಮ ಶಿಕ್ಷಕಿ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ಈ ನಗುಮುಖದ ಅಂತು ಟೀಚರ್ನ ಶಿಷ್ಯರು ಕೂಡ ಇಲ್ಲ ಇದ್ದಾರೆ. ಕೆಲವರು ಶಿಕ್ಷಕರು ಅಂದರೆ ಅಮ್ಮಂದಿರಾಗಿದ್ದವರು, ಅವರ ಮಕ್ಕಳು ನನ್ನ ಇವರ ಏನೋ ಶಿಷ್ಯರು ಅಂತೇಳಿ ಅಂತ ಮಾತು ಕೂಡ ಇಲ್ಲಿ ಕೂಡ ಬಂತು. ಸೊ ಅದರಿಂದ ಅವರನ್ನು ಕೂಡ ಅಂತು ಡಿಸೋಜ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿವಕ್ಕೆ ಅಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ JC ಸಂಸ್ಥೆಯ ಈ ಸಂಸ್ಥೆ ಕೂಡ ಸ್ಥಾಪನೆ ಆಗಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ UR ಶೆಟ್ಟರ್ ಅವರು 2009ರಲ್ಲಿ JC ಸಂಸ್ಥೆಯಲ್ಲಿ ಗೋಲ್ಡನ್ ಸ್ಟಾರ್ ಏನೋ ವಿಜೇತ ಒಬ್ಬರು JC ಸದಸ್ಯ, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಅದೇ ರೀತಿ ಈಗಾಗಲೇ ಒಂದು ವಿಶೇಷವಾದ ಸನ್ಮಾನವನ್ನು ಈಗಾಗಲೇ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು 6ನೇ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನಾಳೆ ದಿನ ಸನ್ಮಾನವನ್ನು ಏನೋ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಗುರುತಿಸಿಕೊಂಡು ಒಂದು ಹೂವನ್ನು ತಗೊಳ್ಳೋ ಮೂಲಕ ನಿಮ್ಮನ್ನು ಇನ್ನೊಬ್ಬರು JC ಸ್ಟಾರ್ ತೊಕ್ಕೋಟ್ ಇದರ ಅಧ್ಯಕ್ಷರು ಹರೀಶ್ ಮಾಸ್ಟ್ರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ನಮ್ಮ ಗೌರವ ಸಲಹೆಗಾರರು ಆನಂದ್ ಮಾಸ್ಟರ್ ಇವರ ಶ್ರೀಮತಿ ಗಂಗಾಬಾಯಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಶ್ರೀಮತಿ ಬೆನೆಡಿಕ್ಟ್ ಡಿಸೋಜ ಅವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿವರಿಯರು, ಎಲ್ಲ ಬಹಳ ಬೇರೆ ಬೇರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಗೈದವ್ರನ್ನೆಲ್ಲ ಮೂರ್ತಿಗಳನ್ನು ವೇದಿಕೆಯಲ್ಲಿ ಕುಳಿತುಗೊಳಿಸಿದ್ರಿ. ಬಹಳ ಖುಷಿಯಾಯಿತು. ಒಳ್ಳೊಳ್ಳೆ ಸಾಧಕರು ಇವತ್ತಿನ ಕಾರ್ಯಕ್ರಮದಲ್ಲಿ, ಸ್ಪೆಷಲಿ ವಿದ್ಯಾಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಗೈದಂಥ ಅತಿಥಿವರಿಯರು ನಮ್ಮೊಂದಿಗಿದ್ದಾರೆ. ಎಲ್ಲ ಅತಿಥಿವರಿಯರಿಗೆ ತಲಬಾಗಿ ಶಿರಬಾಗಿ ವಂದಿಸುತ್ತಾ ನನ್ನ ಇಲ್ಲಿರುವಂಥ JC ಮತ್ತು JCಯೇತರ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ JC ಸಂಸ್ಥೆ ಈಗ 14ನೇ ವರ್ಷದ ಪಾದಾರ್ಪಣೆಯಲ್ಲಿ ಇದೆ. ಪ್ರತಿ ವರ್ಷ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮಗಳನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ, ಇಲ್ಲಿ ಜನಸಂಖ್ಯೆ ಸೇರುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದು ಒಂದು ಯಾವುದೇ ಒಂದು ಕೆಲಸ ಮಾಡಿದರೆ ಅದು ಜನ ಮೆಚ್ಚುವಂಥ, ಒಂದು ಸಮಾಜ ಮೆಚ್ಚುವಂತಹ ಪ್ರತಿಯೊಬ್ಬರು ಹೌದಪ್ಪ ನಿಜವಾಗಿ ಅವರಿಗೆ ಕೊಡಬೇಕು, ಸನ್ಮಾನ ಆಗಲಿ ಕಾರ್ಯಕ್ರಮ ಆಗಲಿ ಏನಾಗಲಿ, ಅಂಥ ಕೆಲಸವನ್ನು ಇವತ್ತು JC ಮಂಗಳಾಂಗುತ್ರಿ ಸಂಸ್ಥೆ ಬಹಳ ನಿಷ್ಠೆಯಿಂದ ಮಾಡ್ತಾ ಬಂದಿದೆ. ಇವತ್ತು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ. ವಿಶೇಷವಾಗಿ ಮಕ್ಕಳಿಗೆ ಯಾವ್ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಆ ತರಬೇತಿಯನ್ನು ನೀಡ್ತಾ ಇದೆ. ವಿಶೇಷವಾಗಿ ಯಾರು ಈಗ ಇವತ್ತು ನೋಡಿ ಸರ್ಕಾರ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ನೀಡಿ ಗೌರವಿಸ್ತದೆ. ಎಷ್ಟೋ ಮಂದಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಪ್ರಶಸ್ತಿಗೆ ಯಾವುದು ಕೇಳಿದರೂ ಕೊಡುವುದಿಲ್ಲ. ಕೆಲವರು ಆಯಿತು ಅಂತೇಳಿ ನೀವು ಒಂದು ಫಸ್ಟಿಗೆ ಒಂದು ಪ್ರಶಸ್ತಿ ಪತ್ರ ಮಾಡಬೇಕು ಅಂತ ಏನಾದರೂ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಗೌರ್ಮೆಂಟಿಗೆ ಪ್ರಸ್ತಾವನೆ ಸಲ್ಲಿಸಬೇಕು. ಇವತ್ತು ಅದೆಷ್ಟೋ ಶಿಕ್ಷಕರು ನನಗೆ ಪ್ರಸ್ತಾವನೆ ಕೊಟ್ಟು ನನಗೆ ಪ್ರಶಸ್ತಿ ಬೇಡ, ಅವರೇ ಗುರುತಿಸಿ ನನಗೆ ಕೊಡುವುದಾದರೆ ಮಾತ್ರ ಕೊಡಲಿ, ಇಲ್ಲ ನಾನು ಮಾಡಿದ ಕೆಲಸವನ್ನು ನಾನು ಇಡೀ ಜಗತ್ತಿಗೆ ಸಾರಿ ಅದಕ್ಕೆ ಅವರು ಪ್ರಶಸ್ತಿ ಕೊಡೋದು ಬೇಡ ಅಂತೇಳಿ ಇರುವಂಥ ಶಿಕ್ಷಕರು ಒಂದು 70% ಶಿಕ್ಷಕರು ನಮ್ಮ ಸಮಾಜದಲ್ಲಿದ್ದಾರೆ. ಅಂತಹ ಶಿಕ್ಷಕರನ್ನು ಇವತ್ತು JC ಸಂಸ್ಥೆ ಎಲ್ಲೆಲ್ಲಿ ಹುಡುಕಿ ತುಂಬ ಮಂದಿ ಇದ್ದಾರೆ ಈ ಪರಿಸರದಲ್ಲಿ, ಎಲ್ಲರಿಗೂ ಕೊಡಲಿಕ್ಕೂ ಇಲ್ಲಿ ಆಗೋದಿಲ್ಲ. ಒಂದು ಇಬ್ಬರನ್ನು ಆ ರೀತಿಯಲ್ಲಿ ಗುರುತಿಸುವಂಥದ್ದು. ವಿಶೇಷವಾಗಿ ನಮ್ಮ JC ಮಿತ್ರರಲ್ಲಿ ಯಾರು JC ಉತ್ತಮ ಶಿಕ್ಷಕ ಪ್ರಶಸ್ತಿ, ಯಾಕೆಂತಂದರೆ ನಾನು ಹೇಳುವಂಥದ್ದು ಹಾಗೆ ಕೊಡದೇ ಇರೋದು ತಪ್ಪು ಅಂತಲ್ಲ,
ಆದರೆ ಯಾರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಕೊಡಬೇಕು ಅಂತ ನಾವು ಹೇಳೋದು. ಯಾಕೆಂತಂದರೆ ಸಮಾಜಕ್ಕೆ ಇನ್ನೊಬ್ಬರನ್ನು ಗುರುತಿಸಿಕೊಂಡಾಗೆ ಆಗ್ತದೆ. ನಾನು ಒಳ್ಳೆ ಸಾಧನೆ ಇವತ್ತು ವಸಂತರೈಗಳಿಗೆ ಇವತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟರು, ಅದಕ್ಕಿಂತ ಮೊದಲು ನಮ್ಮ ಪ್ರತಿಮಾ ಮೇಡಮಿಗೆ ಕೊಟ್ಟರು, ಅದಕ್ಕಿಂತ ಮೊದಲು ತುಂಬ ಮಂದಿ ಇಲ್ಲಿ ಪಡೆದುಕೊಂಡ್ರು. ಫಸ್ಟ್ ನಮ್ಮ JC ನಮ್ಮ ರವೀಂದ್ರ ಮಾಸ್ಟರ್ ತಗೊಂಡಿದ್ರು ನೋಡಿ, ಎಲ್ಲ ಅವರ ಸಾಧನೆಯನ್ನು ಗುರುತಿಸಿಯೇ ಕೊಟ್ಟೋದು. ಯಾಕೆಂದರೆ ಅಂಥ ಒಳ್ಳೆ ಅದ್ಭುತ ಸಾಧನೆ ಮಾಡಿದರು ನಮ್ಮ ಆನಂದ ಮಾಸ್ಟರ್. ಈಗ ನಾವು ಅವರಿಗೆ ಪ್ರೆಸರ್ ಹಾಕಿದ ಕೂಡಲೇ ಅವರು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಸರ್ಕಾರಕ್ಕೆ, ಸರ್ಕಾರ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಏನೇ ಆಗಲಿ ಇವತ್ತು JC ಸಂಸ್ಥೆ ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ವಿಕಸನಕ್ಕೆ ಆಗುವಂಥ ತರಬೇತಿಗಳನ್ನು ಮಾಡ್ತಾ ಇದೆ. ಅದೆಷ್ಟೋ ಪರೀಕ್ಷಾ ಪೂರ್ವಸಿದ್ಧ ತರಬೇತಿಗಳು, ವ್ಯಕ್ತಿತ್ವ ವಿಕಸನ ತರಬೇತಿಗಳು, ಅಂಗನವಾಡಿ ಟೀಚರ್ಸ್ನವರಿಗೆ ತರಬೇತಿಗಳು, ಆಟೋಟಗಳು, ಇಂತಹ ಹಲವಾರು ಕಾರ್ಯಕ್ರಮ. ಕೇವಲ ಈ ಎಲ್ಲರನ್ನ ಈಗ ಆಟ ಆಡಿಸೋದು ಮಾತ್ರ ಅಲ್ಲ, ಕೊರೋನಾ ಸಮಯದಲ್ಲಿ ನಮ್ಮ ಫ್ರಾನ್ಸಿಸ್ ಕುಟ್ಟಿನೋ ಅವರ ಒಂದು ನೇತೃತ್ವದಲ್ಲಿ ಸುಮಾರು 2 ತಿಂಗಳು ಬಡವರಿಗೆ, ನಿರ್ಗತಿಯರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಊಟ ಕೊಡುವಂಥದ್ದು. ಈಗ ಕೆಲವು ಕ್ಯಾಮರಾವೇ ತಗೊಂಡು ಹೋಗದೆ ಅದೆಷ್ಟೋ ಮನೆಗಳಿಗೆ ಹೋಗಿ ನಾವು ಇವತ್ತು ಬಡವರಿಗೆ ಕಿಟ್ ಕೊಟ್ಟು ಬಂದಿದ್ದೇವೆ. ತುಂಬ ಮಂದಿ ರೋಗಿಗಳಿಗೆ ಅವರಿಗೆ ಯಾವ ರೀತಿಯಲ್ಲಿ ಹಣ ಸಹಕಾರ ಮತ್ತು ಹಾಸ್ಪಿಟಲಿಗೆ ಏನೆಲ್ಲ ಐಟಮ್ಗಳು ಬೇಕು, ಮೆಡಿಕಲ್ ಕಿಟ್ ಬೇಕು, ಅದನ್ನು ಕೂಡ ನೀಡಿರುವಂಥದ್ದು ಇವು JC ಸಂಸ್ಥೆಯ ಪ್ರತಿಯೊಬ್ಬರ ರಕ್ತದಲ್ಲಿ ಕೂಡ ಬಂದಿದೆ. ಯಾಕೆಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ತುಂಬ ಮಂದಿ ಇವತ್ತು ಅಧ್ಯಕ್ಷರಾಗಲಿಕ್ಕೆ, ಕಾರ್ಯದರ್ಶಿ ಆಗಲಿಕ್ಕೆ ಎಲ್ಲ ಹರಿದರೆ, ಆದರೂ ಕೂಡ ಮುಂದೆ ಬರದೆ ನಾನು ನನ್ನ ಸೇವೆಯನ್ನು ಮಾಡ್ತೇನೆ ಅಂತೇಳಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳು ಕೂಡ ಇದ್ದಾರೆ ತುಂಬ ಮಂದಿ. ಅಂತಹ ಒಂದು ಶಿಕ್ಷಕರು ವೃತ್ತಿಪರ ಬೇರೆ ಬೇರೆ ಕೆಲಸದಲ್ಲಿ ಇದ್ದುಕೊಂಡು ಕೂಡ JC ಸಂಸ್ಥೆಯ ಸದಸ್ಯರಾಗಿ ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ನಮ್ಮ JC ಸಂಸ್ಥೆಯಲ್ಲಿ ಅಂತು ಟೀಚರ್, ನನಗೆ ಬಹಳ ಖುಷಿ. ನಮ್ಮ ಸಭೆಯಲ್ಲಿ ಎಲ್ಲರೂ ಇದ್ದರು, ಆಗ ಅಂತು ಟೀಚರ್ ಹೇಳುವಾಗ ಯಾರೂ ಅದಕ್ಕೆ ಒಬ್ಜೆಕ್ಷನೇ ಆಗಲಿಲ್ಲ. ಮಾರ್ರೆ ಒಬ್ಜೆಕ್ಷನ್ ಇಲ್ಲ, ಅಂತು ಟೀಚರ್ ಜೈ ಅವರಿಗೆ ಕೊಡಲೇಬೇಕು ಅಂತ ಅಂತ ನೋಡಿ, ಅಂಥದ್ದು ನಿಜವಾಗಿ ಮೆಚ್ಚಲೇಬೇಕು. ಅಂತು ಟೀಚರ್ ನಾನು 20 ವರ್ಷಗಳ ಕಾಲ, ರವೀಂದ್ರ ಮಾಸ್ಟರ್ ಅಂತೂ ತುಂಬ ವರ್ಷಗಳ ಕಾಲ ನೋಡಿದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲಂತೆ ದುಡಿದವರು. ಸಣ್ಣ ಮಗುವನ್ನು ಬಾಪುಟ್ಟ ಅಂತೇಳಿ ಮೂತ್ರ ಮಾಡಿದರು, ಎಂತ ಮಾಡಿದರು, ಆ ಮಕ್ಕಳನ್ನು ತಟ್ಟಿ ಬೆಳೆಸಿದವರು ಅಂತು ಟೀಚರ್. ಅಂಥ ಒಂದು ಟೀಚರ್. ಮತ್ತು ಬಾಬು ಮಾಸ್ಟರ್ ಅವರು ಕೇವಲ ನಮ್ಮ ರವೀಂದ್ರ ಮಾಸ್ಟರ್ ಹೇಳಿದುಂಟು, ಕೇವಲ 4 ಗೋಡೆಗಳ ಮಧ್ಯೆನೇ ಶಿಕ್ಷಕರು ಕೆಲಸ ಮಾಡಬಾರ್ದು, ಸ್ವಲ್ಪ ಗೋಡೆ ಬಿಟ್ಟು ಹೊರಗೆ ಬರಬೇಕು. ಕೇವಲ ಪಾಠ ಮಾಡಿದವ ಅವ ಉತ್ತಮ ಅಧ್ಯಾಪಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾಠ ಮಾಡೋದು ಎಲ್ಲರೂ ಮಾಡ್ತಾರೆ, ಆ ಪಾಠವನ್ನು ಅತ್ಯುತ್ತಮವಾಗಿ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ದೈಹಿಕ ಶಿಕ್ಷಕರದ್ದು ಆಗಬೇಕು ಅಂತ. ಆ ನೆಲೆಯಲ್ಲಿ ನಮ್ಮ ಬಾಬು ಮಾಸ್ಟರು ನಾಟಕಗಾರರು, ಅದು ರಚನೆ, ಎಲ್ಲ ರಚನೆಗಳು, ಚಟುವಟಿಕೆ ಅಂತ ಹೇಳಿ ಬಾಬು ಮಾಸ್ಟರು ಇಲ್ಲ ಅಂತೇಳಿ ಹೇಳುವ ಆ ಮನುಷ್ಯನ ಸಾಧ್ಯ ಇಲ್ಲ ಅಂತೇಳಿ ಅವರ ಹೃದಯದಲ್ಲಿ ಇಲ್ಲ, ಅದು ನಮ್ಮ ಡಿಕ್ಷನರಿಯಲ್ಲಿ ಕೂಡ ಇಲ್ಲ. ಅಂಥ ಒಂದು ವ್ಯಕ್ತಿಗೆ ಇವತ್ತು ನಾವು JC ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಅಧ್ಯಕ್ಷರು ಮತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿರುವಂಥದ್ದು ಅಭಿನಂದನೀಯ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಸರ್ವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ನಿವೃತ್ತ ಶಿಕ್ಷಕರು, ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲಾ ಸೈಗೋಳು, ಇವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ನಮ್ಮ ಫ್ರಾನ್ಸಿಸ್ ಇವರು. JC ಮಂಗಳ ಗಂಗೋತ್ ಶಿಕ್ಷಕರ ದಿನಾಚರಣೆ, ಉತ್ತಮ ಶಿಕ್ಷಕ ವಿಶ್ವಮಂಗಳ ಶಾಲೆಯ ಶ್ರೀಮತಿ ಅಂತು ಟೀಚರ್ ಅವರು. ಯಾಕಂದರೆ ಅವರ ಪರಿಚಯ ಆ ದಿವಸದಿಂದ ನನಗೆ ಅವರ ಪರಿಚಯ ಆಯಿತು. ಯಾಕಂದರೆ ನಾವು ಬಸ್ಸಲ್ಲಿ, ಒಂದೇ ಬಸ್ಸಲ್ಲಿ ನಮಗೆ ಸೀಟಿಗೆ ಎಲ್ಲಿಯಾದರೂ ಸೀಟಿಗೆ ಫೈಟಿಂಗ್ ಮಾಡಲಿಲ್ಲ. ಯಾಕಂದರೆ ಅವರು ಹಿಡಿಯೋದು, ನಾವು ಬಸ್ಸಲ್ಲಿ ಸೀಟಲ್ಲಿ ಕೂತ್ಕೊಳ್ಳಿ ಮಂಗಳೂರು ಹೋಗಲಿಕ್ಕೆ. ಹಾಗೆ ಅವರ ಪರಿಚಯ, ಅವರು ಸನ್ಮಾನ ಪಡೆಯುವುದಂದರೆ ನನಗೆ ಭಾಳ ಹೆಮ್ಮೆ. ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದೇ ರೀತಿ ನಮ್ಮ ಬಾಬು ಸರ್ ಅವರು ರಾಜ್ಯ ಮಟ್ಟದ ನಮ್ಮ ನಾಟಕಕಾರರಾಗಿ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಸಾಧನೆಗೆ ಅವರಿಗೆ ಬಂದಿದೆ. ಅವರಿಗೆ ಒಂದು ಆಯ್ಕೆ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆ. ಅದೇ ರೀತಿ ಈ ವರ್ಷ ಇನ್ನೊಂದು ಗರಿ ನಮ್ಮ JC ಮಂಗಳ ಗಂಗೋತ್ರಿ ಬಂದಿದೆ. ಅದು ನಮ್ಮ JC ವಸಂತರೈ ಅವರಿಗೆ. ನಿಜವಾಗ್ಲೂ ನಾವು ಯಾರೂ ಎಣಿಸಲಿಲ್ಲ, ಒಂದೇ ಶಾಲೆಗೆ ಕಂಟಿನ್ಯೂ ಕಳೆದ ವರ್ಷ ಈ ವರ್ಷ ಒಂದೇ ಶಾಲೆಗೆ ಪ್ರಶಸ್ತಿ ಬರ್ತದೆ ಅಂತ. ಎಲ್ಲಿ ಕೂಡ ಅಬ್ಜೆಕ್ಷನ್ ಹಾಕ್ಬೋದು, ಯಾಕೆ ಗೊತ್ತಾ, ಒಂದೇ ಶಾಲೆಗೆ ಹೇಗೆ ಕೊಡ್ತೀರಾ ಅಂತ ಕೇಳುವ ಪರಿಸ್ಥಿತಿ ಇದೆ. ಆದರೆ ಇದು ಬಂದದ್ದು, ಇದು JC ಮಂಗಳ ಗಂಗೋತ್ರಿಯ ಒಂದು ಹೆಮ್ಮೆ ಅಂತ ನನಗೆ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತಾಯಿದೆ. ಅಭಿನಂದನೆ ಕಾಳು ಸರ್. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಇರುವ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಪರವಾಗಿ ನಾನು ನನ್ನ ಟೀಚರ್ ಅಂತ ನಾನು ಹೇಳೋದು ಕುಮಾರಿ ಬೆನೆಡಿಕ್ಟ್ ಡಿಸೋಜ ಇವರ ಪರಿಚಯ ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ. ಯಾಕಂದರೆ ನಾನು ಇವತ್ತು ಈ ಸ್ಥಾನದಲ್ಲಿ ನಿಲ್ಲಬೇಕಾದ್ರೆ ನನ್ನ ಬಾಲ್ಯದ ಶಿಕ್ಷಣ ನನಗೆ ಕೊಟ್ಟಂಥ ಟೀಚರ್ ಅವರು. 1ನೇ ಕ್ಲಾಸಲ್ಲಿ ನನಗೆ ಬರೆಸಲಿಕ್ಕೆ, ಓದಲಿಕ್ಕೆ ಕಲಿಸಿದಂಥ ನನ್ನ ಟೀಚರ್. ನಾನು ಶಾಲೆಯಲ್ಲಿ ಒಂದು ವಿಶೇಷ ಘಟನೆ ಆಗಿದೆ, ಅದು ಟೀಚರ್ಗೆ ಮತ್ತು ನನಗೆ ಮತ್ತು ನನ್ನ ಹೆತ್ತವರಿಗೆ ಮಾತ್ರ ಗೊತ್ತು. ಅದು ನಾನು ಇವತ್ತು ಹೇಳಬೇಕಾಗತ್ತೆ. ನಿನಗೆ ಅವರದ್ದು ಮೊದಲು ನಾವು ಯಾರನ್ನು ಉದ್ಘಾಟನೆ ಕರೆಯುವುದಂತ ಹೇಳುವಾಗ ನನಗೆ ನೆನಪಿಗೆ ಬಂದಿದ್ದು ಬೆನೆ ಟೀಚರ್. ಯಾಕಂದರೆ ಅಷ್ಟೋ ನನಗೆ ಅದು ಪ್ರೀತಿ ವಾತ್ಸಲ್ಯದಲ್ಲಿ ನನ್ನ ಬೆಳೆಸಿದ್ದಾರೆ. ಇವತ್ತು ಎಲ್ಲಿ ಕೂಡ ನೋಡಿದರೆ ನಾನು ಅವರನ್ನು ಗೌರವ ಕೊಡ್ತೇನೆ. ನನಗೆ ಎಲ್ಲ ಶಿಕ್ಷಕರು ಉತ್ತಮನೇ, ಆದರೆ ವಿಶೇಷವಾಗಿ 1ನೇ ಕ್ಲಾಸಿಂದ ನಾನು ಮೊದಲ ಪುಟ್ಟ ಹೆಜ್ಜೆ ಇಟ್ಟ ಶಿಕ್ಷಕರಂದರೆ ನನಗೆ ಬೆನೆ ಟೀಚರ್. ಒಂದು ದಿವಸ ನಾನು 3ನೇ ಕ್ಲಾಸಲ್ಲಿರುವಾಗ, ಇಲ್ಲೇ ಆಸೆಗೋಳಿ ಶಾಲೆ ಕಲಿತಿರುವಾಗ 3ನೇ ಕ್ಲಾಸಲ್ಲಿ
ನನಗೆ ಜ್ವರ ಬರ್ತಿತ್ತು. ಆ ಜ್ವರ ಬರುವ ಸಂದರ್ಭದಲ್ಲಿ ನಾನು ಶಾಲೆ ತಪ್ಪಿಸಲಿಲ್ಲ. ಶಾಲೆಗೆ ಹೋಗೋದಂದರೆ ಉತ್ಸಾಹ. ಆದ್ದರಿಂದ ಆ ಶಾಲೆಯಲ್ಲಿ ಸಾಯಂಕಾಲ ಆಟ ಆಡಲಿಕ್ಕೆ ಬಿಡ್ತಾಯಿದ್ರು. ಬಿಡುವಾಗ ನಾನೇನು ಮಾಡಿದೆ, ಪಕ್ಕದ ಕ್ಲಾಸ್ ರೂಮ್ಗೆ ಹೋಗಿ ಮಲಗಿಬಿಟ್ಟೆ. ಮಲಗಿದವ ಅಲ್ಲೇ ಬಾಕಿ ಆದೆ. ಹೆತ್ತವರು ನನ್ನನ್ನು ಹುಡುಕ್ತಾಯಿದ್ರು. ಆ ಹುಡುಕಿ ಇಡೀ ಸಾಯಂಕಾಲ 7 ಗಂಟೆ ತನಕ ನನ್ನ ತಂದೆ ಏನು ಮಾಡಿದರು, ಟೀಚರ್ ಮನೆಗೆ ಹೋದರು. ಟೀಚರ್ ನನ್ನ ಮಗ ಬರಲಿಲ್ಲ, ಎಲ್ಲಿ ಹೋಯ್ತು? ಆಗ ಟೀಚರ್ ಏನು ಮಾಡಿದರು, ಮ್ಯಾನೇಜರ್ ಮನೆಗೆ ಹೋಗಿ ಕೀ ತಗೊಂಡು ಶಾಲೆಗೆ ಬಂದರು. ಬೀಗೆಲ್ಲ ಓಪನ್ ಮಾಡಿ ಹುಡುಕಿದ್ರು, ಒಂದು ಬೆಂಚಲ್ಲಿ ಮಲಗಿದ್ದೀನಿ, ಅಲ್ಲೇ ಬಾಕಿ. ಅಂಥ ಘಟನೆ ನಡೆದದ್ದು ಈ ಟೀಚರ್ಗೆ ಮತ್ತು ನನಗೆ ಗೊತ್ತಿದೆ. ಅದನ್ನು ಇವತ್ತು ನಾನು ಪ್ರಸ್ತಾವಿಸಿ ಹೇಳಬೇಕಾಗತ್ತೆ. ಆಗ ಟೀಚರ್ ನನ್ನನ್ನು ಎಬ್ಬಿಸಿ ನನ್ನ ತಂದೆಗೆ ಒಪ್ಪಿಸಿದರು. ಆಗ ನಾನು ಮನೆಗೆ ಹೋದೆ. ಅಷ್ಟು ಒಂದು ಘಟನೆ ಆಗಿದೆ. ಆದರೆ ಟೀಚರ ಪರಿಚಯ ಹೇಗೆಂದರೆ, ಅವರು ಉತ್ತಮ ರಾಜ್ಯ ಅಂತ ಇದು ನಮ್ಮ ರಾಜ್ಯಪಾಲರ ಪ್ರಶಸ್ತಿಯನ್ನು ಪಡೆದಂಥ ಟೀಚರ್ ಅವರು. ಇದು ಖಾಲಿ ಶಿಕ್ಷಕ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದ ನಮ್ಮ ದೇಶದ ರಾಷ್ಟ್ರಪತಿಯಿಂದ ಪದಕ ಪಡೆದಂತಹ ನಮ್ಮ ಬೆನಿಡಿಕ್ಟ್ ಡಿಸೋಜರ್ ಅವರು ಬಾಲ್ಯದಲ್ಲಿ ಪ್ರತಿಯೊಂದು ಮಗುವನ್ನು ಕೂಡ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಟ್ಟ. ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ, ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ, ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಇಲ್ಲೆಲ್ಲ ಪರಿಸರದಲ್ಲಿ ತುಂಬ ಅದು ಅವರ ವಿದ್ಯಾರ್ಥಿಗಳಿದ್ದಾರೆ. ಅವರು ಯಾವ ಕಾರ್ಯಕ್ರಮದಲ್ಲಿ ಹೋದರೂ ಪ್ರತ್ಯೇಕವಾಗಿ ನಮ್ಮ ಸಮುದಾಯದ ಯಾವ ಮದುವೆ ಕಾರ್ಯಕ್ರಮ ಇದ್ದರೆ ಆ ಬೆನ್ನಿ ಟೀಚರ್ ಮೊದಲು ಕರೆಯೋದು. ಅಂದರೆ ನಮಗೆ ರೋಸ್ ದಿವಸ ಏನಾದರೂ ಇದು ಪಾರ್ದನ ಅಂತ ಹೇಳ್ತೀವಿ ನಾವು, ಓಯೋ ಅಂತ ಹೇಳ್ತೀವಿ, ಅದನ್ನು ಹಾಡಲಿಕ್ಕೆ ಭಾರಿ ಉತ್ಸಾಹಕರ. ಯಾಕಂದರೆ ಮೊದಲು ಬಂದು ಮೈಕಡ್ದು ಅವರು ಹೇಳುವಂಥದ್ದು ಅವರ ಸಾಧನೆ. ಮತ್ತು ಪ್ರತ್ಯೇಕವಾಗಿ ಒಂದು ದೇವರ ಭಕ್ತಿ ವಿಶೇಷವಾಗಿದೆ, ದೇವರ ಶಕ್ತಿ ಕೂಡ ಅವರಲ್ಲಿದೆ. ಅದರಿಂದ ಅವರನ್ನು ಪೂಜಿಸಿ ಗೌರವಿಸಬೇಕಂತ ನಮಗೆಲ್ಲರಿಗೂ ಆಸೆ. ಯಾಕಂದರೆ ಅಷ್ಟು ಒಂದು ನಮ್ಮ ಇಡೀ ಪರಿಸರದಲ್ಲಿ ಹಿರಿಯರು ಬೆನ್ನಿ ಟೀಚರ್ ಎಂಚವಲ್ಲಾರಂತ ಎಲ್ಲರಿಗೂ ಯಾರೂ ಟೀಚರ್ ಒಂದು ಪದವಿ ಪರ್ಮನೆಂಟ್ ಅಂತೆ. ಟೀಚರ್ ಶಿಕ್ಷಕರು ದಾನೆ ಟೀಚರ್ ದಾನೆ ಮಾಸ್ಟರ್ ಕೇಳೋದು. ಬಾಕಿದ್ದವರಿಗೆ ಸರ್ಕಾರಿ ಸೇವೆಯಲ್ಲಿ ಮಾಡೋರು ಯಾರಿಗೆ ಕೇಳೋದಿಲ್ಲ. ಅದರಿಂದ ಇಂಥ ಒಂದು ಉದ್ಘಾಟಕರಾಗಿ ನನಗೆ ಕರೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಅವರಲ್ಲಿ ನಾನು ವಿನಂತಿ ಮಾಡಿದಾಗ ಒಂದು ಯಂಗ್ಸ್ಟರ್ ಥರ ಇದ್ದಾರೆ. ಯಾಕಂದರೆ ಅವ್ರಿಗೆ ಅಷ್ಟು ವಯಸ್ಸಾಗಿಂದ ಯಾರು ಇಲ್ಲಿ ಇದ್ದವಾಗಿ ಅತಿ ಹಿರಿಯ ವ್ಯಕ್ತಿ ಅಂದರೆ ಬೆನ್ನಿ ಟೀಚರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಸದಸ್ಯರ ಪರವಾಗಿ ಉದ್ಘಾಟನೆ ಮಾಡಬೇಕಾಗಿ ಅವರ ಪರಿಚಯವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನನಗೆ ಸಂತೋಷದಿಂದ ನೀವು ಕರೆದಿದ್ದೀರಿ. ನನಗೆ ಭಾರಿ ಒಂದು ಸಂತೋಷವಾಯಿತು. ಮತ್ತು ಇಲ್ಲಿ ಇರುವವರು ಯಾರು ನನ್ನ ಸ್ಟೂಡೆಂಟ್ಸ್, ಫ್ರ್ಯಾಂಕಿ ಮತ್ತು ಆನಂದ ಮಾಸ್ಟರು ಕೆಲವರು ಎಲ್ಲ ಇದ್ದಾರೆ. ಮತ್ತು ನನ್ನ ಪರಿಚಯ ಹೆಚ್ಚಾಗಿ ಎಲ್ಲರಿಗೂ ಇಲ್ಲಿದ್ದವರಿಗೆ ಗೊತ್ತು. ಮತ್ತು ಕೆಲವರದ್ದು ನನಗೆ ಪರಿಚಯ ಇಲ್ಲದಿದ್ದರೂ ನಾನು ಪರಿಚಯ ಮಾಡಿದೆ. ನನಗೆ ಅದು ಒಂದು ಭಾರಿ ಸಂತೋಷದ ಸಂಗತಿ. ಮತ್ತು ಪ್ರೀತಿಯಿಂದ ನನ್ನನ್ನು ಕರೆದು ಈ ಉದ್ಘಾಟನೆಗೆ ನನ್ನನ್ನು ಕರೆದಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ದೇವರು ನಿಮಗೆಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ, ನಿಮ್ಮ ಕೆಲಸದಲ್ಲಿ ದೇವರು ಆಶೀರ್ವಾದ ಕೊಡಲಿ ಅಂತ ನಾನು ಬೇಡ್ತೇನೆ. ಹೌದಾ? ಮುಖ್ಯ ಅತಿಥಿಗಳಿಂದ ಮಾತುಗಳು. ಶ್ರೀಮತಿ ಪಾವನ ಕೆ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯನೇ, ಕಾಪಿಕಾಡು. ಮುಂಭಾಗದಲ್ಲಿರುವ ಎಲ್ಲ ಪ್ರತಿಭಾನ್ವಿತರು ಅಂದರೆ ಪ್ರತಿಭೆಗಳಲ್ಲಿ ಪ್ರತಿಭೆಯನ್ನು ಹೆಚ್ಚಿಸಿದಂತಹ ವ್ಯಕ್ತಿಗಳನ್ನೆಲ್ಲ ಕಾಣ್ತಾ ಇದ್ದೇವೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತಾ, ಪ್ರತಿಮಾ ಟೀಚರು ಮತ್ತು ಜಯಲಕ್ಷ್ಮಿ ಟೀಚರ್ ಹೇಳಿದರು, ಮೇಡಮ್ ನೀವು ಜಡ್ಜ್ ಆಗಿ ಬರಬೇಕು ಅಂತ. ನಾನೇನು ಎಣಿಸಿದೆ, ಜಡ್ಜಿ ಆಗಿರ್ಬೋದಾ ಅಂತೇಳಿ ಹೇಳಿ. ಮತ್ತೊಂದು ಸಲ ಎಣಿಸಿದೆ ಬೇರೆ ಅತಿಥಿ ಅಂತೇಳಿ ಹೇಳಿ ಇನ್ವಿಟೇಷನ್ನಲ್ಲಿ ಗೊತ್ತಾಯಿತು. ಹಾಗೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಸಾಧಾರಣ ಪ್ರತಿಮನ ಇದರಲ್ಲಿ ಸ್ಟೇಟಸಲ್ಲಿ ಹಾಗೂ ಅವರ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೇನೆ. ನೀವು ಎಲ್ಲ ಕಡೆಯಲ್ಲಿ ಹೋಗಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ನೋಡುವಾಗ ಬಹಳ ಹೆಮ್ಮೆ ಆಗ್ತಾಯಿತ್ತು.
ತುಂಬ ಖುಷಿ ಆಗ್ತಾಯಿತ್ತು. ಇಂಥ ವ್ಯಕ್ತಿತ್ವದವರು ಕೂಡ ಈ ಸಂಸ್ಥೆಯಲ್ಲಿ ಇದ್ದಾರಲ್ವ ಅಂತೇಳಿ ಹೇಳಿ. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಸಾಧಾರಣ ರೋಟರಿ ಕ್ಲಬ್ಬಿನವರು ಹಾಗೂ ಲಯನ್ಸ್ ಕ್ಲಬ್ಬಿನವರು ಕೂಡ ನಮ್ಮ ಶಾಲೆಗೆ ಬಂದು ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ರೀತಿಯ ಇದಕ್ಕೆ ಬೇರೆ ಬೇರೆ ರೀತಿಯ ದಾನಿಗಳ ಇದರಲ್ಲಿ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮತ್ತು ಎಲ್ಲ ವಿಷಯದಲ್ಲಿ ಕೂಡ ಎಲ್ಲ ಕೊಡುಗೈ ದಾನಿಗಳು ನಮ್ಮ ಶಾಲೆಯನ್ನು ಒಂದು ಉತ್ತರೋತ್ತರ ಅಭಿವೃದ್ಧಿಗೆ ಕೊಂಡೋದ ಕಾರಣ ನಾನು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಕಾರಣ ಆಯಿತು. ಹಾಗಾಗಿ ನಿಜವಾಗಿ ನನ್ನ ಕೊಡುಗೆ ಅಂತ ಹೇಳಿದರೆ ಬೇರೆ ಅಷ್ಟೇನಿಲ್ಲ, ಆದರೆ ಎಲ್ಲ ದಾನಿಗಳ ನೆರವಿನಿಂದ ಒಂದು ಶಾಲೆ ಬಹಳ ಹೆಸರು ಪಡೀಲಿಕ್ಕೆ ಆಯಿತು. ಅಂದರೆ ಈಗ ಕಳೆದ ಜನವರಿಯಲ್ಲಿ ನಾನು ನಿವೃತ್ತಿ ಆದರೂ ಕೂಡ ಫೆಬ್ರವರಿಯಲ್ಲಿ ನಮ್ಮ ಶಾಲೆಗೆ 100 ವರ್ಷ ಶತಮಾನೋತ್ಸವ ಮಾಡಲಿಕ್ಕೆ ಆಯಿತು. ಹಾಗಾಗಿ ಆ ಶತಮಾನೋತ್ಸವದ ಸಂದರ್ಭದಲ್ಲಿ ಸಾಧಾರಣ ಈಗ 100 ವರ್ಷ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು, ಎಷ್ಟೋ ಲಕ್ಷಾನುಲಕ್ಷ ಮಕ್ಕಳು ಆ ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ, ಅಂದರೆ ವಿದೇಶದಲ್ಲೆಲ್ಲ ಇದ್ದಾರೆ. ಹಾಗಾಗಿ ನನಗೆ ಕೂಡ ಆ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ. ಹಾಗಾಗಿ ನಾನು ಅವರಲ್ಲಿ ಮೊದಲು ಒಂದು ಅಹವಾಲು ಇಟ್ಟದು ಶಿಕ್ಷಕರನ್ನು ಒಂದು ನೇಮಕ ಮಾಡಬೇಕು ಅಂತೇಳಿ ಹೇಳಿ. ಹಾಗಾಗಿ ಆ ಶಾಲೆಯಲ್ಲಿ 15 ಲಕ್ಷದಷ್ಟು ಶಾಶ್ವತ ನಿಧಿಯನ್ನು ಮಾಡಿ ಈಗ ಆ ಶಾಲೆಗೆ ಒಂದು ಶಿಕ್ಷಕಿಯನ್ನು ಆ ಹಣದಿಂದ ಅದರ ಮೊತ್ತದ ಬಡ್ಡಿಯಿಂದ ಒಂದು ಕಂಪ್ಯೂಟರ್ ಶಿಕ್ಷಕಿಯನ್ನು ನೇಮಿಸಿದ್ದಾರೆ. ಹಾಗಾಗಿ ನೀವು ಕೂಡ ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದು ಹಾಗೆ ಆ ಅನ್ನದಾನದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಪ್ರತಿಮನ ಸ್ಟೇಟಸ್ನಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೆ, ತುಂಬ ಖುಷಿಯಾಗಿದೆ. ಇನ್ನೂ ಕೂಡ ನೀವು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಜಗತ್ತಿನಲ್ಲೇ ನಿಮ್ಮ ಹೆಸರು ಬರುವ ಹಾಗೆ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವರ ನನ್ನ ನೆರೆಹೊರೆಯವರು, ನನ್ನ ಅಮ್ಮ ಅಂತಲೇ ನಾನು ಅವರನ್ನು ಸಂಬೋಧಿಸುವುದು ಯಾವಾಗಲೂ ಸಹ. ನನ್ನ ಎಲ್ಲ ಕಾರ್ಯಚಟುವಟಿಕೆ TCH ಇಂದ ಹಿಡಿದು ಟೀಚರದ್ದು ಪ್ರೋತ್ಸಾಹ ನನಗೆ ತುಂಬ ಇತ್ತು. ನಾನು ಇವತ್ತು ಶಿಕ್ಷಕಿ ಆಗಬೇಕಾದ್ರೆ ಅವರದ್ದೆಲ್ಲ ಪ್ರತಿಯೊಂದು ನಾನು ಅವರ ಮನೆಗೆ ಹೋಗಿ ಕೇಳ್ತಾ ಇದ್ದೆ. ಹಾಗಾಗಿ ಕಳೆದ ವರ್ಷ ನಮಗಿಬ್ಬರಿಗೂ ಒಟ್ಟಿಗೆ ಸಿಕ್ಕಿತ್ತು. ಆದ್ದರಿಂದ ನನ್ನ ತಾಯಿಯ ಅನುಪಸ್ಥಿತಿ ಎಲ್ಲಿ ಇದ್ದರೆ ಸಹ ತಂದೆಯ ಅನುಪಸ್ಥಿತಿಯಲ್ಲಿ ಸಹ ನಮಗಿಬ್ಬರಿಗೂ ಸಿಕ್ಕಿದ್ದು ಭಾರಿ ಖುಷಿಯಾಗಿತ್ತು. ಹಾಗೆ ನನಗೆ ಪ್ರಾರ್ಥ ಸ್ಮರಣೀಯರು ಕೂಡ ಅವರು ಯಾವಾಗಲೂ ಸಹ ಟೀಚರ್. ತುಂಬ ಧನ್ಯವಾದಗಳು ಮೇಡಮ್. ಈಗ ಮುಂದೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ನಮ್ಮ BRB ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ನೀತಾ ಗಟ್ಟಿ ಇವರು. ನಮಸ್ತೆ. JCI ಮಂಗಳ ಗಂಗೋತ್ರಿ ಇವರು ಇವತ್ತು ಈ ದಿನ ಆಯೋಜಿಸಿರುವಂತಹ ಉತ್ತಮ ಶಿಕ್ಷಕರ ಒಂದು ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರಾದಂಥ ಕಮಲಾಕ್ಷ ಸರ್ ಅವರೇ ಮತ್ತು ಬಾದ್ಶಾ ಸರ್, ಆಮೇಲೆ ರವೀಂದ್ರ ಸರ್, ಪಾವನ ಮೇಡಮ್, ಕಮಲಾಕ್ಷ ಸರ್, ಆನಂದ್ ಸರ್, ತ್ಯಾಗಮ್ ಸರ್, ಜಯಲಕ್ಷ್ಮಿ ಮೇಡಮ್ ಹಾಗೂ ಫ್ರ್ಯಾಂಕ್ಲಿನ್ ಸರ್. ನಾನು ಹೆಸರು ಇಲ್ಲದಿದ್ದರೆ ಒಂದೇ ಮಾತಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರು ಗಣ್ಯರು ಅಂತ ಹೇಳೋದು. ಈ ಸಲ ನಾನು ಇಷ್ಟಪಟ್ಟೆ ಇವರು ರವೀಂದ್ರ ಸರಿಂದ ಹಾಗೆ, ಯಾಕಂದರೆ ಅವರ ಮುಖದಲ್ಲಿ ಒಂದು ಕಳೆ ನೋಡಿ ಅಂತ ನೋಡಿ ತುಂಬ ಖುಷಿ. ಅಷ್ಟು ಸೋ ಬ್ರೈಟ್, ಅದೆಲ್ಲ ನಮ್ಮಂಥವರಿಗೆಲ್ಲ ಅದು ಮಾದರಿ. ಹಾಗೆ ಒಮ್ಮೆ ನಾನು ಹೆಸರು ಹೇಳ್ತೇನೆ, ಒಂದು ಮನಪಟಲದಲ್ಲಿ ಉಳಿತದೆ ಅಟ್ಲೀಸ್ಟ್. ಹಾಗೆ ಈ ಕಾರ್ಯಕ್ರಮ ನಾನು ಬಹಳ ಉತ್ಸುಕತೆಯಿಂದ ಓಡೋಡಿ ಬರಲಿಕ್ಕೆ, ಇಲ್ಲದಿದ್ದರೆ ನನಗೆ ಸ್ಟೇಜ್ ಪ್ರೋಗ್ರಾಮ್ ಅಂದರೆ ನಾನು ಯೂಶ್ವಲಿ ಅವಾಯ್ಡ್ ಇಟ್. ನನಗೆ ಆಗೋದೇ ಇಲ್ಲ, ಒಂಥರ ಕಟ್ಟಿ ಹಾಕಿ ಕೂತ್ಕೊಳ್ಳಿಸಿದಂಥ ಪರಿಸ್ಥಿತಿ, ಯಾಕೋ ಗೊತ್ತಿಲ್ಲ, ಅದೊಂದು ನನ್ನ ಮನಸ್ಥಿತಿ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ತದೆ. ಹಾಗೆ ನನ್ನದು ಅದೊಂದು ಸಮಸ್ಯೆ. ತುಂಬ ಪ್ರೀತಿಯಿಂದ ಓಡಿ ಬರಲಿಕ್ಕೆ ಕಾರಣ ಅಂತು ಟೀಚರ್ ನನ್ನ ಮಗಳ ಟೀಚರ್. ಇವತ್ತು ನನ್ನ ಮಗಳು ಡಾಕ್ಟರ್ ಅಂತ ಆಗಲಿಕ್ಕೆ ಕಾರಣ ಇದ್ದರೆ ಅವಳ ವಿದ್ಯಾಭ್ಯಾಸಕ್ಕೆ ಬುನಾದಿ ಹಾಕಿದವರು. ಮತ್ತು ಅನಂತರ ಇಲ್ಲಿ ಬಾಬು ಸರ್, ನನ್ನ ಅತ್ಯಂತ ಆತ್ಮೀಯ ಗೆಳೆಯರು, ಮತ್ತು ನಮ್ಮ ವಸಂತ್ ಸರ್ ಮತ್ತು ನಮ್ಮ ಹರೀಶ್ ಸರ್ ನನ್ನನ್ನು ಸಣ್ಣ ಮಟ್ಟಿಗೆ JCIಗೆ ಸೇರಿಸಿದ್ದಾರೆ. ಸ್ಟಾರಲ್ಲಿ, ಅವರ ತೊಕ್ಕೊಟ್ಟು ಸ್ಟಾರಲ್ಲಿ ನಮ್ಮನ್ನು ಒಂದು ಸಣ್ಣ ಸ್ಟಾರ್ಗಳಾಗಿ ಸೇರಿಸಿದ್ದಾರೆ. ಮುಂದಿನ ದಿವಸಕ್ಕೆ ನೋಡುವ ಸರ್, ಖಂಡಿತ. ಆದರೆ ಈ ಪ್ರತಿಮಾ ಹೆಬ್ಬಾರಿದ್ದಾರಲ್ಲ, ಇವರು JCI ಮೂಲಕ ನನಗೊಂದು ದೊಡ್ಡ ಒಂದು ಒಳ್ಳೆ ಅವಕಾಶ ಕೊಟ್ಟದ್ದು ಕೊರೋನಾ ಟೈಮಲ್ಲಿ. ನೀವೆಲ್ಲರೂ ಸೇವೆ ಮಾಡ್ತಿರೋ ಮೇಡಮ್, ಒಂದು ಇಂಥ ಸೇವೆಗೊಂದು ಅವಕಾಶ ಇದೆ, ಬರ್ತೀರಾ ಅಂತ ಕೇಳಿದರು. ನಿಜವಾಗಿ ಅದಕ್ಕೆ ನಾನು ಥ್ಯಾಂಕ್ಫುಲ್ ಪ್ರತಿಮಾ ಮೇಡಮ್ ಹತ್ರ. ನಿಜವಾಗಿ ಒಂದು ಅಭಿನಂದನೀಯ ಸಂಸ್ಥೆ JCI ಸಂಸ್ಥೆ. ಯಾಕಂತ ಹೇಳಿದರೆ ಕೇವಲ
ಕೆಲವು ಸಂಸ್ಥೆಗಳನ್ನು ಗಮನಿಸಿದ್ದೇನೆ, ಒಂದು ಪಾರ್ಟಿ ಥರ ಇರ್ತದೆ, ಶ್ರೀಮಂತರೆಲ್ಲ ಸೇರ್ತಾರೆ ಅದರಲ್ಲಿ ಗಮ್ಮತ್ತು. ಹಾಗೆ ನನ್ನ ತಂದೆ ಲಯನ್ಸ್ ಕ್ಲಬ್ಬಲ್ಲಿ ಸತ್ಯ ಹೇಳೋದು ನಾನು, ಆಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು, ನಾವು ಊಟ ಗಮ್ಮತ್ತು ಮಾಡಿದ್ದು, ದೊಡ್ಡ ದೊಡ್ಡ ಪಾರ್ಟಿ ಅಂತ ಅದು ನೋಡಿಕೊಂಡು ಬಂದು. ಅವರು ಗೌರವ ಅದೆಲ್ಲ ಇರ್ಬೋದು, ಆದರೆ ನಾನು ತಿಳಿದ ಪ್ರಕಾರ ನನ್ನ ದೊಡ್ಡ ಗ್ಯಾಪ್. ನಂತರ ಅದು ಬೇರೆ ಯಾವ ಸಂಘ ಸಂಸ್ಥೆಗಳ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ನಾನು ಬಂಟ್ವಾಳದಲ್ಲಿರುವಾಗ ರೋಟ್ರಿಯವರು ನಮ್ಮ ಹ್ಯಾಂಡಿಕ್ಯಾಪ್ ಮಕ್ಕಳು, ನಾನು IRT ಆಗಿದ್ದಾಗ ಅವರಿಗೆ ಸ್ವಲ್ಪ ಎಲ್ಲ ಇದು ಮಾಡ್ತೀವಿ. ಈಗ JCI ಸಂಸ್ಥೆ, ನಾನು ಇಲ್ಲಿಂದ ಮಂಗಳೂರು ದಕ್ಷಿಣಕ್ಕೆ ಬಂದಂದಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವಂಥದ್ದು ಇರ್ಬೋದು, ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ನಿಜವಾಗಿಯೂ ಇದು ಶ್ಲಾಘನೀಯ ಮತ್ತು ತುಂಬ ಶ್ರೇಷ್ಠವಾದ ಕೆಲಸ. ಇದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಈ ಕರ್ತವ್ಯ ಕೆಲಸಗಳು ಹೀಗೆ ಮುಂದುವರಿಯಲಿ ಅಂತ ನಾನು ಶುಭ ಹಾರೈಸ್ತಾ, ಮತ್ತು ಈಗ ಮುಖ್ಯವಾದ ಕಾರ್ಯಕ್ರಮ ಇರುವಂಥದ್ದು ಸನ್ಮಾನ ಮಾಡುವಂಥದ್ದು. ನನಗೆ ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಮನ್ನೆಲ್ಲರನ್ನು ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ಮುಖ್ಯವಾಗಿ ಡಾಕ್ಟರ್ ರಾಧಾಕೃಷ್ಣನ್ರವರು ಜನಿಸಿದಂಥ ಒಂದು ದಿನವನ್ನು ನಾವು ಅಧ್ಯಾಪಕರ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೇವೆ. ರಾಧಾಕೃಷ್ಣನ್ರವರ ಬಗ್ಗೆ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂತಂದರೆ ರಾಧಾಕೃಷ್ಣನ್ರಂದರೆ ಅವರು ಓರ್ವ ಮೇಧಾವಿ ಅಧ್ಯಾಪಕ, ತತ್ವಜ್ಞಾನಿ, ಮಹಾನ್ ದೇಶಭಕ್ತ. ಮಾತ್ರ ಅಲ್ಲದೆ ಅವರು ಈ ನಾಡು ಕಂಡಂತಹ ಒಂದು ಋಷಿ ಸದೃಶವಾದಂಥ ಜೀವನವನ್ನು ನಡೆಸಿದಂಥ ಒಬ್ಬ ಪ್ರಾಧ್ಯಾಪಕರು, ಯಾರು ಡಾಕ್ಟರ್ ರಾಧಾಕೃಷ್ಣನ್ರವರು. ಮಾತ್ರ ಅಲ್ಲದೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ, ಬನಾರಸ್, ಕಲ್ಕತ್ತಾ, ಡೆಲ್ಲಿ, ಎಲ್ಲ ಮೈಸೂರು ಎಲ್ಲ ಕಾಲೇಜ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದು ಮಾತ್ರ ಅಲ್ಲ, ವೈಸ್ ಚಾನ್ಸಲರ್ ಆಗಿಯೂ ಕೂಡ ಅವರು ಕೆಲಸ ಮಾಡಿದಂಥವರು. ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ವಿಶ್ವಸಂಸ್ಥೆಯ ಯುನೆಸ್ಕೋದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದವರು, ನಮ್ಮ ದೇಶದ ಉಪರಾಷ್ಟ್ರಪತಿ ಆಗಿದ್ದವರು, ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದವರು. ನಮ್ಮ ದೇಶಕ್ಕೆ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಗೌರವ ಬಂದಿದೆ ಅಂತಂದರೆ ಅದು ಡಾಕ್ಟರ್ ರಾಧಾಕೃಷ್ಣನ್ರವರಿಂದ. ಯಾಕೆಂದರೆ ಕೆಲವೊಮ್ಮೆ ಆ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಬರುವುದುಂಟು, ಇನ್ನು ಕೆಲವೊಮ್ಮೆ ವ್ಯಕ್ತಿಯಿಂದ ಸ್ಥಾನಕ್ಕೆ ಗೌರವ ಬರುವುದುಂಟು. ನಮ್ಮ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಗೌರವ ಬಂದಿದೆ ಅಂದರೆ ಅದು ಡಾಕ್ಟರ್ ರಾಧಾಕೃಷ್ಣನ್ರವರಿಂದ. ಅಂತಹ ಒಬ್ಬ ವ್ಯಕ್ತಿಯ ದಿನವನ್ನು ನಾವು ಶಿಕ್ಷಕ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಆ ಒಂದು ಪ್ರಯುಕ್ತವಾಗಿ ಇದೀಗ ಮಂಗಳ ಗಂಗೋತ್ರಿ JC ಸಂಸ್ಥೆಯು ಕೂಡ ಇಲ್ಲಿ ಶಿಕ್ಷಕ ದಿನವನ್ನು ಆಚರಿಸುವುದರ ಜೊತೆಗೆ 3 ಅಧ್ಯಾಪಕರನ್ನು ಗುರುತಿಸಿಕೊಂಡು ಏನು ಮಾಡ್ತಾ ಇದೆ, ಅಭಿನಂದಿಸುವಂಥ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ಸಂಸ್ಕೃತಿಯೇ ಅದು, ಭಾರತೀಯ ಸಂಸ್ಕೃತಿಯೇ ಅದು. ವಿದ್ಯೆಯನ್ನು, ಸದಾಚಾರವನ್ನು ಆರಾಧನೆ ಮಾಡಿಕೊಂಡು ಬಂದಂಥ ಸಂಸ್ಕೃತಿ ನಾವು. ಇಲ್ಲಿ ವಿದ್ಯೆ ಅಂತ ಹೇಳಿದರೆ ಆ ವಿದ್ಯೆಯನ್ನು ಕೊಡುವಂಥ ಗುರು, ಆ ಗುರುವನ್ನು ನಾವು ದೇವರ ಸ್ಥಾನದಲ್ಲಿಟ್ಟವರು. ಪಿತೃದೇವೋ ಅಂತ ಮಾತ್ರ ಹೇಳಿದಲ್ಲ, ಪಿತೃದೇವೋ ಭವ, ಪಿತಾತ್ ದಶಾಧಿಕಂ ಮಾತಾತ್ ದಶಾಧಿಕಂ ಗುರು ಅಂತ ಹೇಳಿದಂಥ ಸಂಸ್ಕೃತಿ ನಮ್ಮದು. ಅಂತಹ ವ್ಯಕ್ತಿಯನ್ನು, ಅಂತಹ ಗುರುವನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಅಭಿನಂದಿಸ್ತಾ ಇದ್ದೇವೆ. ಅದನ್ನು ನಾವು ಅವರನ್ನು ಗುರುತಿಸಿ ಅವರಿಗೆ ಅವರ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ. ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಂಗಳ ಗಂಗೋತ್ರಿ JC ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗಿ ಒಂದು ಅಭಿನಂದನೀಯ ಕಾರ್ಯ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ಇಲ್ಲಿ ಅಧ್ಯಾಪಕರು ಅಂತ ಹೇಳುವಾಗ ವಿದ್ಯೆ, ವಿದ್ಯಾಭ್ಯಾಸ, ವಿದ್ಯಾರ್ಥಿ ಮತ್ತು ಅಧ್ಯಾಪಕರು, ಈ 4 ಶಬ್ದಗಳುಂಟಲ್ಲ, ಈ 4 ಶಬ್ದಗಳು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಸಮೃದ್ಧಿ, ಇದನ್ನು ಗುರುತಿಸ್ತಕ್ಕಂಥ ಒಂದು ಸಂಕೇತಗಳದೆಲ್ಲ. ವಿದ್ಯೆ ಅಂದರೆ ನೈ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಒಂದು ಮಾತು ಉಂಟು. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ವಿದ್ಯೆಗಿಂತ ಪವಿತ್ರವಾದಂಥ ವಸ್ತು ಬೇರೊಂದಿಲ್ಲ ಅಂತ. ಅಂತಹ ವಿದ್ಯೆಯನ್ನು ಕೊಡ್ತಕ್ಕಂತಹ ಅಧ್ಯಾಪಕರು. ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸ ಅಂತ ಹೇಳಿದಾಗ ಶಿಕ್ಷಣವು ಮನುಷ್ಯನನ್ನು ವಿದ್ಯೆಯು ಏನು ಮಾಡ್ತದೆ ಅಂದರೆ ಮನುಷ್ಯನನ್ನು ಪಶುತ್ವದಿಂದ ಮಾನವತ್ವಕ್ಕೆ, ಮಾನವತ್ವದಿಂದ ದೇವತ್ವಕ್ಕೆ ಏರಿಸುವಂಥ ಕೆಲಸವನ್ನು ವಿದ್ಯೆ ಮಾಡ್ತದೆ. ಆದ ಕಾರಣ ವಿದ್ಯೆಯೂ ಕೂಡ ಅದೊಂದು ಆರಾಧನಾ ವಸ್ತು. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಎನ್ನುವವ ಆ ವಿದ್ಯೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ, ದೇಶದ ಉಪಯುಕ್ತ ಪ್ರಜೆಯಾಗಿ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಸಂಪತ್ತಾಗತಕ್ಕಂತಹ ಒಂದು ಭಾವಿ ಜನಾಂಗವನ್ನು ಸೃಷ್ಟಿಸತಕ್ಕಂಥವರು ಅವರು ವಿದ್ಯಾರ್ಥಿಗಳು. ಅದೇ ರೀತಿಯಲ್ಲಿ ಅಧ್ಯಾಪಕರು ಅಂತ ಹೇಳುವಾಗ ಆ ರೀತಿಯಾದಂತಹ
ಏನು ಆ ದೇಶದ ಸಂಪತ್ತಿದೆ, ಆ ದೇಶದ ಮುಂದಿನ ಭಾವಿ ಜನಾಂಗ ಏನಿದೆ ಅದನ್ನು ಸೃಷ್ಟಿಸ್ತಕ್ಕಂತಹ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವರು ಅಧ್ಯಾಪಕರು. ಆದ್ದರಿಂದ ಇಂತಹ ಒಂದು ಶೈಕ್ಷಣಿಕವಾದಂಥ ಈ ಕಾರ್ಯಕ್ರಮ ಈ ಜಾಗದಲ್ಲಿ ಈಗ ನಡೀತಾ ಇದೆ ಅಂತಂದರೆ ನಿಜವಾಗಿಯೂ ನಮ್ಮ ಮಂಗಳ ಗಂಗೋತ್ರಿ JC ಸಂಸ್ಥೆಯಿಂದ ಆಗತಕ್ಕಂತಹ ನಿಜವಾದ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ ಈ ಜಾಗದಲ್ಲಿ ಆಗ್ತಾ ಉಂಟು. ಯಾವನೇ ಒಬ್ಬ ಅಧ್ಯಾಪಕ, ಮುಖ್ಯವಾಗಿ ಅಧ್ಯಾಪಕನಿಗೆ ಸಂಪತ್ತೇ ಯಾರು ಅಂತಂದರೆ ವಿದ್ಯಾರ್ಥಿಗಳು. ಅವರು ಕಲಿಸಿದಂಥ ಯಾವ ವಿದ್ಯಾರ್ಥಿಗಳಿರ್ತಾರೆ ಅವರೇ ಆ ಅಧ್ಯಾಪಕರಿಗೆ ಸಂಪತ್ತಾಗಿರ್ತಾರೆ. ಆದ ಕಾರಣ ಅಧ್ಯಾಪಕರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಒಳ್ಳೆಯ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದುಕೊಂಡು ಸಾಮಾಜಿಕವಾದಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾಗ ಸಮಾಜ ಅವರನ್ನು ಗುರುತಿಸ್ತದೆ ಎನ್ನುವಂಥದ್ದಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಯಾವುದೇ ದೊಡ್ಡ ವ್ಯಕ್ತಿ ಆಗಿರಲಿ, ಈಗ ಪ್ರಧಾನಮಂತ್ರಿ ಆಗಿರಲಿ, ರಾಷ್ಟ್ರಾಧ್ಯಕ್ಷರಾಗಿರಲಿ, ಯಾರೇ ಆಗಿರಲಿ, ಅವರು ಮೊದಲು ಯಾರಿಗೆ ಗೌರವ ಕೊಡುವುದು ಅಂದರೆ ವಿದ್ಯೆ ಕೊಟ್ಟಂಥ ಗುರುವಿಗೆ ಗೌರವವನ್ನು ಕೊಡ್ತಾರೆ. ಅದರೊಟ್ಟಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಾರೆ. ಈ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು, ವಿದ್ಯೆ ಕೊಟ್ಟಂತಹ ಅಧ್ಯಾಪಕರನ್ನು, ಗುರುಗಳನ್ನು ಗೌರವಿಸ್ತಕ್ಕಂತಹ ಸಮಾಜ ಅಂದರೆ ಭಾರತೀಯ ಸಮಾಜ. ಅಂತಹ ಒಂದು ಕಾರ್ಯದಲ್ಲಿ, ಅಂತಹ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಅಧ್ಯಾಪಕರನ್ನು ಗುರುತಿಸ್ತಕ್ಕಂಥ ಕಾರ್ಯ ಈ ಜಾಗದಲ್ಲಿ ಆಗ್ತಾ ಉಂಟು. ಇದೀಗ ನಾವು ಮೂವರನ್ನು ಇಲ್ಲಿ ಗುರುತಿಸಿದ್ದೇವೆ. ಮೊದಲಾಗಿ ಮುಖ್ಯವಾಗಿ ಅಂತು ಟೀಚರನ್ನು ಗುರುತಿಸಿದ್ದೇವೆ. ಅಂತು ಟೀಚರು ಮಕ್ಕಳಿಗೆ ತಾಯಿಯ ಸ್ಥಾನವನ್ನು ಕೊಟ್ಟವರು, ಗುರುವಿನ ಸ್ಥಾನ ಮಾತ್ರ ಅಲ್ಲ, ಅವರು ತಾಯಿಯ ಸ್ಥಾನವನ್ನು ಕೊಟ್ಟವರು. ಯಾಕೆಂದರೆ ನನ್ನ ಮಗಳು ಕೂಡ ಅವರ ಸ್ಟೂಡೆಂಟ್ ಆಗಿದ್ದವರು. ಅಂದರೆ ಆ ತಾಯಿಯ ಸ್ಥಾನವನ್ನು ಕೊಟ್ಟದ್ದರಿಂದಾಗಿ ಎಷ್ಟೋ ಮಂದಿಯ ಹೃದಯವನ್ನು ಗೆದ್ದಂತಹ ಒಬ್ಬ ಟೀಚರ್ ಅವರು, ಯಾರು ಅಂತು ಟೀಚರ್ ಅವರು. ಅದೇ ರೀತಿಯಲ್ಲಿ ನಮ್ಮ ಬಾಬು ಮಾಸ್ಟರ್ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಆ ಸಂಸ್ಥೆಯನ್ನು ಬೆಳಗಿಸಿದಂಥವರು. ನಮ್ಮ ರೈಗಳು, ವಸಂತ ರೈಗಳು ಕೂಡ ಆ ಸಂಸ್ಥೆಯನ್ನು ತಾನು ಈಗ ತ್ಯಾಗ ಮಾಸ್ಟರ್ ಹೇಳಿದ ಹಾಗೆ 4 ಗೋಡೆಯ ಮಧ್ಯದಲ್ಲಿದ್ದುಕೊಂಡು ಪಾಠವನ್ನು ಮಾಡಿ ಗಂಟೆ ಬಡಿದಾಗ ಮನೆಗೆ ಓಡುವಂಥ ಅಧ್ಯಾಪಕರಲ್ಲ. ಅಧ್ಯಾಪಕರು ಅಂತಂದರೆ ಅದು ಏನಿದೆ, ವಿಷಯ ಜ್ಞಾನವಿದ್ದು ಬೋಧಿಸಲು ಬಾರದ, ಬೋಧಿಸಲು ಸಾಮರ್ಥ್ಯ ಇದ್ದು ವಿಷಯ ಜ್ಞಾನ ಇಲ್ಲದ ಅಧ್ಯಾಪಕ ಒಳ್ಳೆಯ ಅಧ್ಯಾಪಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಿದೆ. ಅಧ್ಯಾಪಕನು ಯಾವಾಗಲೂ ಒಳ್ಳೆಯ ಅಧ್ಯಯನ ಮಾಡಬೇಕು, ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ದನ್ನು ಆ ಮಕ್ಕಳ ಹಂತಕ್ಕೆ ಹೋಗಿ ಅದನ್ನು ತನ್ನ ಕೌಶಲ್ಯದ ಮೂಲಕ ಆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ, ಅವರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಅದನ್ನು ಬೋಧನೆ ಮಾಡ್ತಕ್ಕಂಥ ಕೌಶಲ್ಯವನ್ನು ಕೂಡ ಅವರು ಹೊಂದಿರಬೇಕು. ಆಗ ಮಾತ್ರ ಅವರು ಒಳ್ಳೆಯ ಅಧ್ಯಾಪಕರಾಗಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಅಧ್ಯಾಪಕರನ್ನು ನಾವು ಇಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ ಅದು ನಿಜವಾಗಿಯೂ ಒಂದು ಅಭಿನಂದನೀಯ. ಇದು ಸಮಾಜ ಅವರನ್ನು ಅಭಿನಂದಿಸತಕ್ಕಂಥದ್ದು. ಆದರೆ ಸಂಸ್ಥೆಗಳು ಅವರನ್ನು ಗುರುತಿಸಿ ಸಮಾಜಕ್ಕೆ ತೋರಿಸತಕ್ಕಂತಹ ಒಂದು ಕಾರ್ಯಭಾಗ ಈ ಜಾಗದಲ್ಲಿ ಆಗ್ತಾ ಉಂಟು. ಬಹಳ ಒಳ್ಳೆಯ ಕಾರ್ಯ. ಯಾರು ಈ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೋ ಅದು ಈ ಅಭಿನಂದನೆ ಎನ್ನುವಂಥದ್ದು ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು, ಅಂದರೆ ಸಾಮಾಜಿಕವಾದಂತಹ ಏನು ಸೇವಾ ಕಾರ್ಯಗಳನ್ನು ಮುಂದೆ ಮಾಡಬೇಕೋ ಅಂತಹ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಬೇಕಾಗಿದ್ದರೆ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು, ಆಯುಷ್ಯವನ್ನು ಕೊಡಬೇಕು, ಅಂತಹ ಒಂದು ಶಕ್ತಿಯನ್ನು ಅವರಿಗೆ ಕೊಡಬೇಕು. ಅಂತಹ ಒಂದು ಅವಕಾಶಗಳು ಅವರಿಗೆ ಆ ಭಗವಂತನು ದಯಪಾಲಿಸಲಿ, ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ JC ಸಂಸ್ಥೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕಮಲಾಕ್ಷ ಶೆಟ್ಟಿಗಾರರ ನೇತೃತ್ವದಲ್ಲಿ, ಹಿಂದೆ ನಮ್ಮ ಫ್ರ್ಯಾಂಕಿಯವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಾಡಿದ್ದು ಮಾತ್ರ ಅಲ್ಲ, ಮಾಡಿ ಅವ್ರ ಮನೆಯಲ್ಲಿ ಇನ್ನೂ ಕೂಡ ಕೂತ್ಕೊಳ್ಳಲಿಲ್ಲ. ಈಗಲೂ ಕೂಡ JC ಸಂಸ್ಥೆಗೆ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಿಕಟಪೂರ್ವ ಅಧ್ಯಕ್ಷರಾಗಿ ಏನು ಮಾಡಬೇಕೋ ಆ ಕರ್ತವ್ಯವನ್ನು ಅವರು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇರೋದರಿಂದ JC ಸಂಸ್ಥೆ ಮುಂದುವರಿತಾ ಇದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ JC ಸಂಸ್ಥೆ ಅಂದರೆ ಅದು ಒಳ್ಳೆಯ ಸಂಸ್ಥೆ. ಲಯನ್ಸ್, ರಾಟ್, ನಾನು ಯಾವಾಗಲೂ ಹೇಳೋದುಂಟು, ನಾನು ಕೂಡ ಈಗ ಲಯನ್ಸ್ನಲ್ಲಿ ಇದ್ದೇನೆ. ಎಲ್ಲ ಸಂಸ್ಥೆಗಳಿಂದ ಲಯನ್ಸ್, ರಾಟ್ರಿ, JCC, ಜೈನ್ ಮಿಲನ್, ರೆಡ್ ಕ್ರಾಸ್, ಸ್ಕೌಟ್ ಗೈಡ್ ಎಲ್ಲ ವಿದೇಶದಲ್ಲಿ ಹುಟ್ಟಿಕೊಂಡ ಸಂಸ್ಥೆಗಳೆಲ್ಲ. ಆದರೂ ಕೂಡ ಆ ವಿದೇಶದಲ್ಲಿ ಹುಟ್ಟಿದಂಥ ಸಂಸ್ಥೆಗಳು ಇದ್ದರೂ ಕೂಡ ಅದೆಲ್ಲ ಈ ಒಂದು ದೇಶದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಸಂಸ್ಥೆಗಳು. ಅದರೆಲ್ಲ ಸಂಸ್ಥೆಗಳಿಗಿಂತ JC ಸಂಸ್ಥೆ ಒಳ್ಳೆಯ ಸಂಸ್ಥೆ. ಯಾಕೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಅದು 40 ವರ್ಷ ಪ್ರಾಯದೊಳಗಿನ ಯುವಕರ ಒಂದು ತಂಡವನ್ನು ಹೊಂದಿರತಕ್ಕಂಥದ್ದು. ವ್ಯಕ್ತಿತ್ವ ವಿಕಸನವೇ ಅದರ ಮುಖ್ಯ ಧ್ಯೇಯ.
ಅಂದರೆ ಇಂಡಿವಿಜುವಲ್ ಡೆವಲಪ್ಮೆಂಟ್, ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯಕ್ಕಿಂತ ದೊಡ್ಡ ಸೇವೆ ಈ ಪ್ರಪಂಚದಲ್ಲಿ ಬೇರೊಂದು ಇಲ್ಲ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂಸ್ಥೆ ಅಂದರೆ ಅದು JC ಸಂಸ್ಥೆ. ಆದ ಕಾರಣ JC ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಅಧ್ಯಾಪಕರಲ್ಲಿದ್ದಾರೆ, ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಶಾಲೆಗಳಲ್ಲಿ ಒಳ್ಳೆಯ ಅಧ್ಯಾಪಕರಾಗಿದ್ದಾರೆ. ಪ್ರತಿ ಒಂದು ಶಾಲೆ JCಯಲ್ಲಿ ಇರತಕ್ಕಂಥ ಎಲ್ಲ ಅಧ್ಯಾಪಕರುಗಳು ಆ ಸಂಸ್ಥೆಯ ರಾಯಭಾರಿಗಳಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರಿಗೆ ಆ JC ಸಂಸ್ಥೆ ಅಂತಹ ಒಳ್ಳೆಯ ಒಂದು ಶಕ್ತಿಯನ್ನು ಕೊಟ್ಟಿದೆ. ಅವರ ವ್ಯಕ್ತಿತ್ವವನ್ನು ವಿಕಸಿಸಿಕೊಂಡು ಅವರು ಪ್ರಭಾವಶಾಲಿ ವ್ಯಕ್ತಿಗಳಾಗಿ ರೂಪುಗೊಳ್ಳುವುದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ತರಬೇತಿಯನ್ನು ಸಂಸ್ಥೆ ಕೊಡ್ತಾ ಇರುವುದರಿಂದಲೇ ಈಗ JC ಸಂಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ಅಧ್ಯಾಪಕರು ಒಳ್ಳೆಯ ಅಧ್ಯಾಪಕರಾಗಿ ಸಮಾಜದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಒಳ್ಳೆಯ ಸಂಸ್ಥೆಯು ಈಗ ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಎಲ್ಲರಿಗೂ ಕೂಡ ಈ 3 ಅಧ್ಯಾಪಕರುಗಳಿಗೂ ಕೂಡ ಆ ಭಗವಂತನು ದೀರ್ಘಾಯುಷ್ಯವನ್ನು ಕೊಡಲಿ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಒಂದು ಸೌಭಾಗ್ಯವನ್ನು ಅವರಿಗೆ ಕೊಡಲಿ. ಮಾತ್ರ ಅಲ್ಲದೆ ಅವರು ಯಾವ ಮನೆಯಲ್ಲಿ ಇರ್ತಾರೋ ಆ ಮನೆಯಲ್ಲಿ ಅವರಿರ್ತಕ್ಕಂತಹ ಕುಟುಂಬದವರಿಗೂ ಕೂಡ ಒಳ್ಳೆಯ ಒಂದು ಆರೋಗ್ಯವಾಗಿರತಕ್ಕಂತಹ ಒಂದು ಮನೆಯನ್ನು ಕಟ್ಟತಕ್ಕಂತಹ ಆರೋಗ್ಯಕರವಾದಂತಹ ವಾತಾವರಣ ಸೃಷ್ಟಿ ಮಾಡತಕ್ಕಂತಹ ಒಂದು ಸೌಭಾಗ್ಯವನ್ನು ಅವರಿಗೆ ಆ ಪರಮಾತ್ಮನು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಭಾಳಷ್ಟು ವರ್ಷದಿಂದ ನಮ್ಮ JC ಮಂಗಳ ಗಂಗೋತ್ರಿ ಘಟಕವು ಹಲವಾರು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರ ಹೆಸರುವಾಸಿಯಾಗಿ ಇದೀಗ ಪ್ರತಿಯೊಂದು ತಿಂಗಳಲ್ಲಿ ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಇಟ್ಕೊಂಡು ಇಡೀ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಳ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯು ಇವತ್ತು ಈಗಾಗಲೇ ತ್ಯಾಗಂ ಸರ್ ಹೇಳಿದ ಹಾಗೆ ನಾವು ಪ್ರತಿ ವರ್ಷವೂ JC ಶಿಕ್ಷಕ ಪ್ರಶಸ್ತಿಯನ್ನು ಕೊಡುವಾಗ ಅದನ್ನು ಯಾರಿಗೆ ಕೊಡಬೇಕು, ಅದಕ್ಕೆ ಅರ್ಹರಾದಂತಹ ವ್ಯಕ್ತಿಗಳನ್ನೇ ನಾವು ಗುರುತಿಸಿ ಕೊಡುವಂಥದ್ದು ಪ್ರತಿ ವರ್ಷವೂ ನಡೆದು ಬಂದಿರತಕ್ಕಂಥದ್ದು. ಹಾಗೆ ಇವತ್ತು JC ಶಿಕ್ಷಕ ಪ್ರಶಸ್ತಿಗೆ ಬಾಬು ಸರ್ ಅವರು ಹಾಗೂ ಅಂತು ಮೇಡಮ್ ರವರು ಆಯ್ಕೆಯಾಗಿದ್ದಾರೆ. ಹಾಗೆ ನಮ್ಮ ಈ ಘಟಕದಲ್ಲಿ ಹಲವಾರು ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದಂದರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ದುಡಿತಕ್ಕಂಥ ಶಿಕ್ಷಕರು ಭಾಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅವರು ತನ್ನದೇ ಆದಂಥ ಉರುಪನ್ನು ತುಂಬಿರ್ತಾರೆ. ಅದು ಸಾಂಸ್ಕೃತಿಕ ರಂಗದಲ್ಲಿ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಇರ್ಬೋದು, ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅದಕ್ಕಿಂತ ದೊಡ್ಡ ನಾನು ಎಷ್ಟು ನೋಡಿದ ಮಟ್ಟಿಗೆ ನಾನು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ನೋಡಿದ್ದೇನೆ. ಆದರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರಿಗೆ ಇರ್ತಕ್ಕಂತಹ ಒಂದು ಪ್ರತಿಭೆ ಯಾರಲ್ಲಿಯೂ ಇಲ್ಲ ಅಂತ ಅನಿಸ್ತದೆ. ಯಾಕಂದರೆ ಅವರು ಒಂದು ಸ್ಟೇಜ್ ಕಾರ್ಯಕ್ರಮ ಇರ್ಬೋದು, ಅಥವಾ ಇನ್ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಮಕ್ಕಳಿಗೆ ಪ್ರತಿಯೊಂದನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸದಲ್ಲಿ ಕೂಡ ಈ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರು ಭಾಳಷ್ಟು ಮುಂದೆ ಇದೆ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾವು ಇವಾಗ ಕೆಲವರು PhD ಮಾಡಿರ್ತಾರೆ, ಅಥವಾ MA MEd MSc ಈಗೆಲ್ಲ ಮಾಡಿರ್ತಾರೆ. ಆದರೆ ಪ್ರಾಥಮಿಕ ಶಿಕ್ಷಕರು ಅದರಂದರೆ ಆ ಶಿಕ್ಷಕರಾಗಿ ಬರುವುದೇ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಷ್ಟ. ಯಾಕಂದರೆ ಆ ಇರ್ತಕ್ಕಂಥ ಎಕ್ಸಾಮ್, ಅವರು ಪಡಿತಕ್ಕಂಥ ಎಕ್ಸಾಮ್ ಕೂಡ ಅದೊಂದು KS ಎಕ್ಸಾಮ್ ಪಡೆದ ಹಾಗೆ ಅಷ್ಟು ಟಫ್ ಇರ್ತದೆ. ಅದನ್ನು ಸುಧಾರಿಸಿ ಬಂದು ಒಬ್ಬ ಶಿಕ್ಷಕನಾಗಿ ಒಬ್ಬ ವಿದ್ಯಾರ್ಥಿಯನ್ನು ಯಾವ ರೀತಿ ಉತ್ತಮ ಹಂತದಲ್ಲಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಸಮಾಜದಲ್ಲಿ ಅವರನ್ನು ಈಗಾಗಲೇ ಅಂತು ಮೇಡಮ್ ಅವರು ಹಲವಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದರು ಸರ್ ಅವರು, ಅವರವರ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ವಿಜ್ಞಾನಿ ಆಗಿದ್ದಾರೆ. ಈಗೆಲ್ಲ ಭಾಳಷ್ಟು ಇನ್ನೂ ಗೊತ್ತಿಲ್ಲದೆ ಏನೇನೆಲ್ಲ ಆಗಿರ್ಬೋದು. ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಕರು. ಹಾಗಾಗಿ ಅಂಥ ಉತ್ತಮ ಶಿಕ್ಷಕರನ್ನು ನಾವು ಗುರುತಿಸಿ ಗೌರವಿಸ್ತಕ್ಕಂಥದ್ದು ನಮ್ಮ JC ಮಂಗಳ ಗಂಗೋತ್ರಿ. ಗೌರವ ದೊಡ್ಡದು, ಆದರೆ ಅವರಿಗೆ ಕೊಡ್ತಕ್ಕಂಥ ಸ್ಮರಣಿಕೆ ಚಿಕ್ಕದಾಗಿರ್ಬೋದು, ಆದರೆ ಆ ಗೌರವ ಯಾವತ್ತೂ ಇದ್ದೇ ಇದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬಹಳಷ್ಟು ಜನ ನಮ್ಮ ಜೆ ಸಿ ನಮಗೆ ಏನು ಕೊಟ್ಟಿದೆ ಅಂತ ಕೇಳುವಂಥ ಜನ ತುಂಬ ಜನ ಇದ್ದಾರೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಜೆ ಸಿ ನಮಗೆ ಏನು ಕೊಟ್ಟಿದೆ, ನಾವು ಏನು ಜೆ ಸಿಗೆ ಕೊಟ್ಟಿದ್ದೇವೆ ಅಂತ ಅರ್ಥ ಮಾಡಿಕೊಂಡಾಗ ಜೆ ಸಿ ಇವತ್ತು 5 ಜನರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದು ಜೆ ಸಿಯಲ್ಲಿ ಬಂದ ನಂತರವೇ ನಮಗೆ ಜಿಲ್ಲಾ ಪ್ರಶಸ್ತಿ ಬಂದದ್ದು, ಯಾರಿಗೂ ಬರಲಿಲ್ಲ. 2010ರಲ್ಲಿ ರವೀಂದ್ರ ರೈ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿತ್ತು. ಅದೇ 2010ರಲ್ಲಿ ನವೆಂಬರ್ 1ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂತು. ಆನಂತರ 2019ರಲ್ಲಿ ತ್ಯಾಗ ಮರೇಕಲ್ ಅವರಿಗೆ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಬಂತು. 2021ರಲ್ಲಿ ನಮ್ಮ ಪ್ರತಿಮಾ ಹೆಬ್ಬಾರಿಗೆ ಬಂತು. 22ರಲ್ಲಿ ವಸಂತರೈ ಅವರಿಗೆ ಬಂತು. ಇನ್ನು 23ರಲ್ಲಿ ನಾವು ನಿರೀಕ್ಷೆ ಇಟ್ಟುಕೊಳ್ಳೋಣ. ನಾವು ಯಾವಾಗಲೂ ನಿರೀಕ್ಷೆಯನ್ನು ಇಟ್ಟುಕೊಳ್ಬೇಕು, ಕನಸನ್ನು ಕಾಣ್ತಾ ಇರಬೇಕು. ಅಬ್ದುಲ್ ಕಲಾಂ ಹೇಳಿದ ಹಾಗೆ ಭಾಳಷ್ಟು ದೂರದೃಷ್ಟಿಯ ಕನಸನ್ನು ಕಂಡಾಗ ನಾವು ಎಲ್ಲ ಕನಸುಗಳು ನಮಗೆ ಅದು ಈಡೇರಲಿಕ್ಕೆ ಸಾಧ್ಯ ಇರ್ತದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಜೆ ಸಿ ಸಂಸ್ಥೆ ಕೆಟ್ಟದ್ದಲ್ಲ, ನಾವು ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ತೇವೆ, ಹೇಗೆ ಬಳಸಿಕೊಳ್ತೇವೆ ಅನ್ನುವಂಥದ್ದು ಮುಖ್ಯ. ಈಗ ಇಷ್ಟು ಜನಸಂಖ್ಯೆ ಹೇಳಿದಾಗೆ ಕಡಿಮೆ ಇರಬಹುದು, ಅಂದರೆ ಭಾಳಷ್ಟು ಆಸಕ್ತಿ ಇದ್ದವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಉಳಿದವರಿಗೆ ಆಸಕ್ತಿ ಇಲ್ಲ ಅಂತಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಇವತ್ತು ನಾರಾಯಣ ಗುರು ಜಯಂತಿ, ಇನ್ನೊಂದು ಜಯಂತಿ ಎಲ್ಲವೂ ಕೂಡ ಇವತ್ತು ಇದ್ದ ಕಾರಣ, ಪ್ರತಿಭಾ ಕಾರಂಜಿ ಎಲ್ಲ ಇದ್ದ ಕಾರಣ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅದೇನೇ ಇರಲಿ, ಇವತ್ತು ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಇವತ್ತು ಇಬ್ಬರು ಶಿಕ್ಷಕರನ್ನು ಜೆ ಸಿ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವ. ಮೊದಲನೇದಾಗಿ ನಮ್ಮ ಅಂತು ಡಿಸೋಜ, ಸುಮಾರು 10-12 ವರ್ಷಗಳ ಹಿಂದೆಯೇ ಅವರಿಗೆ ಸಿಗಬೇಕಾಗಿತ್ತು ಈ ಪ್ರಶಸ್ತಿ. ಯಾಕಂತೇಳಿದರೆ ಅಂತು ಡಿಸೋಜ ಅಂತ ಹೇಳಿದರೆ ಬಹುಶಃ ನನ್ನ ಮಗನು ಕೂಡ ಅವರ ವಿದ್ಯಾರ್ಥಿ. ಆ ಕಾಲದಲ್ಲಿ ಅಂತು ಡಿಸೋಜ ಅವರು ಮನೆ ಮಾತಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅಂತು ಡಿಸೋಜರ್ ಹೆಸರು ಯಾವತ್ತು ಪ್ರತಿಯೊಂದು ಮಗು ಕೂಡ ಮನೆಯಲ್ಲಿ ಮಾತಾಡ್ತಾ ಇತ್ತು. ಒಳ್ಳೆಯ ಟೀಚರು, ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಅಂದರೆ ಒಳ್ಳೆಯ ಒಂದು ಅಭಿಪ್ರಾಯ ಅವರ ಮೇಲೆ ವ್ಯಕ್ತವಾಗಿತ್ತು ವಿಶ್ವಮಂಗಳದಲ್ಲಿ, ಇಡೀ ವಿಶ್ವಮಂಗಳದಲ್ಲಿ. ಹಾಗಂತ ಎಲ್ಲರೂ ಬೇರೆಯವರಂತಲ್ಲ, ಎಲ್ಲರೂ ಕೂಡ ಪ್ರಾಮಾಣಿಕರೇ. ಆದರೆ ಅಂತು ಟೀಚರ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತಾಸೆ ಇತ್ತು ಮಕ್ಕಳಿಗೆ. ಅದು ಇವತ್ತು ನಮ್ಮ ಜೆ ಸಿ ಸಂಸ್ಥೆ ಅವರನ್ನು ಒಂದು ಗುರುತಿಸುವಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿದೆ. ಅವರ ಜೀವನ ಮತ್ತು ಅವರ ಬದುಕು ಮುಂದಿನ ದಿವಸಗಳು ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ಬಾಬು ಸರ್ ರಾಜಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಇವತ್ತು ನಮ್ಮ ಜೆ ಸಿ ಸಂಸ್ಥೆ ಗುರುತಿಸಿಕೊಂಡು ನಮ್ಮ ಜೆ ಸಿ ಮಟ್ಟದ ಒಂದು ಶಿಕ್ಷಕ ಪ್ರಶಸ್ತಿಯನ್ನು ಅವರಿಗೆ ನೀಡಬೇಕು ಅಂತ ಕಳೆದ 2-3 ಮೀಟಿಂಗ್ಗಳಲ್ಲಿ ನಿರ್ಧಾರ ಆಗಿದೆ. ರೋಟರಿ ಕ್ಲಬ್ಬಲ್ಲಿ ಮೊನ್ನೆ ಶಿಕ್ಷಕ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದ್ದಾರೆ. ಇನ್ನು ವಸಂತರೈ ಅವರು ಮೊನ್ನೆ ತಾನೇ ಸೆಪ್ಟೆಂಬರ್ 5 ತಾರೀಕಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರನ್ನು ಇವತ್ತು ನಾವು ಅಭಿನಂದಿಸುವ ಒಂದು ಕಾರ್ಯಕ್ರಮ ಕೂಡ ಇದೆ. ಒಟ್ಟಾರೆ ಶಿಕ್ಷಕ ಅನ್ನುವಂಥದ್ದು ಸಮಾಜದಲ್ಲಿ ಒಂದು ಮಾದರಿ ವ್ಯಕ್ತಿ. ನಮ್ಮ ಬಹಳಷ್ಟು ವಿವೇಚನೆ ಯೋಜನೆಗಳು ಬೇರೆ ಬೇರೆ ಇರ್ತದೆ ಶಿಕ್ಷಕರಲ್ಲಿ, ಬಹಳಷ್ಟು ದೊಡ್ಡ ದೊಡ್ಡ ಯೋಜನೆಗಳಿರ್ತದೆ. ಆದರೆ ಎಲ್ಲವೂ ಕೂಡಿ ಬರುವುದು ಭಾಳ ಅಪರೂಪಕ್ಕೆ. ಬಂದರೆ ಅದರಷ್ಟು ದೊಡ್ಡ ಕಾರ್ಯಕ್ರಮ ಯಾವುದು ಕೂಡ ಇಲ್ಲ. ಬಹಳ ಒಳ್ಳೆಯದು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದಂಥ ವೃತ್ತಿ. ಬೇರೆ ಬೇರೆ ಸರ್ಕಾರಿ ಉದ್ಯೋಗಗಳಿದೆ, ಅವರದ್ದೇ ಆದಂಥ ಉದ್ಯೋಗದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಾರೆ. ಆದರೆ ಶಿಕ್ಷಕರು ಹಾಗಲ್ಲ, ಸಂಬಳಕ್ಕೋಸ್ಕರ ದುಡಿಯತಕ್ಕಂಥ ಶಿಕ್ಷಕರಲ್ಲ, ಯಾವುದೇ ಒಂದು ಲಂಚ ಆಮಿಷಗಳಿಗೆ ಕೈಯೊಡ್ಡುವಂಥವರು ಶಿಕ್ಷಕರಲ್ಲ. ಹಾಗಿರುವಾಗ ಅವರ ಆ ಪಾವಿತ್ರ್ಯತೆ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗಿರ್ತದೆ, ಒಳ್ಳೆಯದಾಗಿರ್ತದೆ. ಒಬ್ಬ ಶಿಕ್ಷಕ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ಅವು ಉತ್ತಮ ಶಿಕ್ಷಕನಾಗಲಿಕ್ಕೆ ಸಾಧ್ಯ. ಒಂದು, ತನ್ನ ಪ್ರೊಫೆಷನ್, ತಾನೊಬ್ಬ ಶಿಕ್ಷಕ. ಆ ಶಿಕ್ಷಕ ಅನ್ನತಕ್ಕಂಥ ಒಂದು ಆ ಹೆಸರೇನಿದೆ ಅದನ್ನು ಉಳಿಸಬೇಕು. ಆ ಶಿಕ್ಷಕ ಅನ್ನತಕ್ಕಂಥ ಶಬ್ದದಲ್ಲಿ ಅವನಿಗೆ ಪ್ರೀತಿ ಬೇಕು, ಆಸಕ್ತಿ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ಎರಡನೇದು, ಅವ ಯಾವ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾನೋ ಆ ಬೋಧನೆ ಮಾಡುವಂಥ ಸಬ್ಜೆಕ್ಟಲ್ಲಿ ವಿಷಯದಲ್ಲಿ ಅವನಿಗೆ ತುಂಬ ಆಸಕ್ತಿ ಬೇಕು. ಆ ಸಬ್ಜೆಕ್ಟಲ್ಲಿ ಅವನಿಗೆ ಆಸಕ್ತಿ ಇಲ್ಲ ಅಂತ ಆಗಿದ್ದರೆ ಅವನನ್ನೇ ನಂಬಿಕೊಂಡಿರತಕ್ಕಂಥ ವಿದ್ಯಾರ್ಥಿಗಳು ಕಂಗಾಲಾಗ್ತಾರೆ. ಅವನಿಗೆ ಹೆಚ್ಚು ಅದರಲ್ಲಿ ಆಸಕ್ತಿ ಬೇಕು, ಅದರಲ್ಲಿ ಅವನು ತೊಡಗಿಸಿಕೊಳ್ಬೇಕು. ಮೂರನೆಯದು, ನಮ್ಮ ತರಗತಿ ಕೋಣೆಯಲ್ಲಿ ಅಥವಾ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳನ್ನು ನಮ್ಮ ಮಕ್ಕಳಷ್ಟಾದರೂ ಪ್ರೀತಿಸಬೇಕು. ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸಬೇಕಂತ ಉಂಟು ನಿಯಮ, ನಮ್ಮ ಮಕ್ಕಳಿಗೆ, ಸ್ವಂತ ಮಕ್ಕಳಿಗಿಂತ. ಆದರೆ ಮಕ್ಕಳಷ್ಟಾದರೂ ಪ್ರೀತಿಸಬೇಕು ಅನ್ನುವಂಥದ್ದು ಕೂಡ ಒಂದು ನಿಯಮ ಇದೆ. ಆವಾಗ ಉತ್ತಮ ಶಿಕ್ಷಕ ಆಗಬೇಕು. ಯಾಕಂದರೆ ಅಂತೂ ಡಿಸೋಜರ್ ಅವರ ಹೆಸರು ಏನು ಮನೆ ಮಾತಾಗಿರ್ತದೆ, ಹಾಗೆ ನಮ್ಮೆಲ್ಲ ಶಿಕ್ಷಕರ ಹೆಸರು ಮನೆ ಮಾತಾಗಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ ನಾವು ಗೌರವವನ್ನು ಕೊಟ್ಟಾಗ, ಆ ಒಂದು ವಿಚಾರವನ್ನು ನಾವು ಮನದಲ್ಲಿ ಇಟ್ಟುಕೊಂಡಾಗ ನಿಜವಾಗಿ ಕೂಡ ಶಿಕ್ಷಕ ವೃತ್ತಿಗೆ ಒಂದು ಗೌರವ ಬರ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡದಿದ್ದೇನೆ. ರಾಮೇಶ್ವರದಲ್ಲಿ APJ ಅಬ್ದುಲ್ ಕಲಾಂ ಒಂದು ಪ್ರೈಮರಿ ಶಾಲೆಯಲ್ಲಿ ಹೇಳಿದಂಥದ್ದು ಮಾತು, ನಾವು ಹಣದಲ್ಲಿ ಅಥವಾ ಆಸ್ತಿಯಲ್ಲಿ ಶ್ರೀಮಂತರಾಗುವುದು ಬೇಡ,
ನಿಮ್ಮ ಹೃದಯದಲ್ಲಿ ನೀವು ಶ್ರೀಮಂತರಾಗಿ ಅಂತ ಮಕ್ಕಳಿಗೆ ಒಂದು ಉಪದೇಶ ಕೊಟ್ಟಿದ್ದಾರೆ. ನಮ್ಮ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಬೆಳೆಸುವುದು ಹೇಗೆ ಅನ್ನೋದು ಕೂಡ ಹೇಳಿದ್ದಾರೆ. ಯಾರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಬೆಳೆಸುವವರು 3 ಜನ ಮಾತ್ರ ಅಂತೆ. ಅವರು ಹೇಳಿದ್ದು ಫಾದರ್, ಮದರ್ ಆ್ಯಂಡ್ ಎ ಗ್ರೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿಕೊಂಡು. ಹೈಸ್ಕೂಲ್ ಟೀಚರ್ ಅಂತ ಹೇಳಲಿಲ್ಲ, ಪ್ರೊಫೆಸರ್ ಅಂತ ಹೇಳಲಿಲ್ಲ, ಉಪನ್ಯಾಸಕರಂತ ಹೇಳಲಿಲ್ಲ, ಎ ಗ್ರೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿದರೆ. ಯಾಕೆ ಆ ವಯಸ್ಸಿನ ಮಕ್ಕಳಿಗೆ ಭಾಳಷ್ಟು ಒಳ್ಳೆಯತನವನ್ನು ಬೋಧನೆ ಮಾಡತಕ್ಕಂಥದ್ದು ಆ ಪ್ರೈಮರಿ ಶಾಲೆಯ ಶಿಕ್ಷಕರು. ಆದ್ದರಿಂದ ಅವರಿಗೆ ಸಿಗುವಷ್ಟು ಗೌರವ ಹೈಸ್ಕೂಲ್ನ ಅಧ್ಯಾಪಕರಿಗೆ ಸಿಗುವುದಿಲ್ಲ, ಕಾಲೇಜಿನ ಅಧ್ಯಾಪಕರಿಗೆ ಸಿಗುವುದಿಲ್ಲ. ಯಾಕೆ ಅವರ ಈಗ ನಮ್ಮಲ್ಲಿ ಒಂದು ನಾವು ಸಂಬಳ ಸಿಕ್ಕಿದರೆ ಸಾಕು ಅನ್ನತಕ್ಕಂಥ ಭಾವನೆ ಕೂಡ ಇರ್ತದೆ, ನಮ್ಮ ಕರ್ತವ್ಯ ಕೂಡ ಇರ್ತದೆ. ಅವರು ಹಾಗೆಲ್ಲ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಿಗೆ ಹೆಚ್ಚು ಗೌರವಿಸ್ತಾರೆ, ಹೆಚ್ಚು ಪ್ರೀತಿಸ್ತಾರೆ. ಅವರ ಕೆಲಸ ಕೂಡ ಜಾಸ್ತಿ ಇದೆ. ಬೆಳಗ್ಗೆ 9 ಗಂಟೆಗೆ ಶುರು ಆದರೆ ಸಂಜೆ 4 ಗಂಟೆವರೆಗೆ ಅವರು ಮಾತಾಡ್ತಾ ಇರ್ತಾರೆ. ಯಾವಾಗಲೂ ನಾವೇನು ಮಾತಾಡಿದ್ರೆ 1 ಗಂಟೆ 3/4 ಗಂಟೆ ಕ್ಲಾಸಲ್ಲಿ ಮಾತಾಡ್ಬೋದು. ಅವರು ಇಡೀ ದಿವಸ ಮಾತನಾಡ್ತಿರ್ತಾರೆ ಮಕ್ಕಳ ಜೊತೆಯಲ್ಲಿ, ಭಾಳ ಕಷ್ಟಪಡ್ತಾ ಇದ್ದಾರೆ. ಸೊ ಆದರೆ ಅವರಿಗೆ ಸಿಗುವಂಥ ಸಂಬಳ ನಮಗಿಂತ ಭಾಳಷ್ಟು ಕಡಿಮೆ, ಪ್ರೈಮರಿ ಶಾಲೆಯವರಿಗೆ, ಹೈಸ್ಕೂಲ್ನವರಿಗಿಂತ. ಯಾಕಂದರೆ ಅವರು ಸಂಬಳವನ್ನು ನೋಡಲಿಲ್ಲ, ಅವರ ಬೋಧನೆಯನ್ನು, ಅವರ ಕರ್ತವ್ಯವನ್ನು ನೋಡಿಕೊಂಡು ಕರ್ತವ್ಯ ಪ್ರಜ್ಞೆಗೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನೇ ಇರಲಿ ಟೀಚರ್ಸ್, ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಬೇಕು. ಇವತ್ತು ಯಾರೆಲ್ಲ ಅಭಿನಂದನೆಯನ್ನು ಸ್ವೀಕಾರ ಮಾಡ್ತಿರೋ ನಿಮಗೆಲ್ಲ ದೇವರು ಆಯುಷ್ಯ, ಆರೋಗ್ಯ ಮತ್ತು ಶಾಂತಿ, ನೆಮ್ಮದಿಯ ಬದುಕನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಹೂವನ್ನು 2 ಕಡಿಮೆ ಇಟ್ಟರು ಶಾಲೆಗೆ ಹೋಗುವ ಕ್ಲಪ್ತ ಸಮಯಕ್ಕೆ ಶಾಲೆಗೆ ಹೋಗುವುದು, ಆ ಮಕ್ಕಳಲ್ಲಿ ಭಗವಂತನನ್ನು ಕಂಡ ಕಾರಣ ನಾವು ಇವತ್ತು ಈ ಸ್ಥಿತಿಯಲ್ಲಿದ್ದೇವೆ. ಐ ಆಮ್ ವೆರಿ ಪ್ರೌಡ್ ಆ್ಯಸ್ ಎ ಪ್ರೈಮರಿ ಟೀಚರ್. ಅದಕ್ಕೆ ಇದೀಗ ನಮ್ಮ ಶಿಕ್ಷಕರನ್ನು ನಾವು ಸನ್ಮಾನಿಸಲಿದ್ದೇವೆ. ಬೆನ್ನಿ ಟೀಚರ್ ಕಳಿಸಿದ್ರು ಅಂತ ಹೇಳಿದ್ರ ಹಾಗೆ ಅಂತು ಟೀಚರ್ ನನಗೆ ಕಳಿಸಿದ ಟೀಚರ್. ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 2 ಕೈ ಚಪ್ಪಾಳೆ ಟೀಚರ್ಗೆ. ಅಂತು ಟೀಚರ್, ಮಾನವನನ್ನು ಸೃಷ್ಟಿಸುವುದು ಪ್ರಕೃತಿ, ಮಾನವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಪರಿವರ್ತಿಸುವುದು ಗುರು ಎಂಬ ಮಾತಿನಂತೆ ಶಿಕ್ಷಣ ಕ್ಷೇತ್ರದಲ್ಲಿ 38 ವರ್ಷಗಳಿಂದ ಶಿಕ್ಷಕಿಯಾಗಿ ಪುಟ್ಟ ಮಕ್ಕಳಲ್ಲಿ ಶಿಕ್ಷಣದ ಹೊರತೆಯನ್ನು ಕಾರಂಜಿಯಂತೆ ಚಿಮ್ಮಿಸಿದವರು ತಾವು. ಶಿಕ್ಷಕ ವೃತ್ತಿಯನ್ನು ಕೇವಲ ವೃತ್ತಿಯಾಗಿ ಪರಿಗಣಿಸದೆ ಜೀವನದ ಪರಮ ಧ್ಯೇಯವೆಂಬಂತೆ ಸೇವಾ ಮನೋಭಾವದಿಂದ ಬದುಕಿನಲ್ಲಿ ಅಳವಡಿಸಿಕೊಂಡವರು ತಾವು. ತಮ್ಮ ವೃತ್ತಿಪರತೆಯಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ಅಪಾರ ಪ್ರೀತಿಯನ್ನು ಗಳಿಸಿಕೊಂಡು ಶಿಕ್ಷಕ ವೃತ್ತಿಯ ಘನತೆಯನ್ನು ಎತ್ತರಕ್ಕೆ ಬೆಳೆಸಿದವರು ತಾವು. ವಿಶ್ವಮಂಗಳ ಶಾಲೆ ಕೊಣಾಜೆಯಲ್ಲಿ 24 ವರ್ಷ ಶಿಕ್ಷಕಿಯಾಗಿ 7 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಅಪಾರ ಶಿಷ್ಯಂದಿರ ಬದುಕಲ್ಲಿ ಬೆಳಕಾಗುವಲ್ಲಿ ಗುರುವಾದವರು ತಾವು. 38 ವರ್ಷಗಳ ವೃತ್ತಿ ಜೀವನದಲ್ಲಿ ಸಮಾಜದ ಎಲ್ಲ ವರ್ಗದವರ ವಿಶ್ವಾಸ, ಪ್ರೀತಿ ಹಾಗೂ ಗೌರವ ಗಳಿಸಿಕೊಂಡಿದ್ದೀರಾ. ಶ್ರೀಯುತ ಬೆಂಜಮಿನ್ ಡಿಸೋಜ ಹಾಗೂ ರೆಜಿನಾ ಡಿಸೋಜ ದಂಪತಿಗಳ ಪುತ್ರಿಯಾಗಿ, ಹೆರಾಲ್ಡ್ ಡಿಸೋಜರವರ ಧರ್ಮಪತ್ನಿಯಾಗಿ, ಪುತ್ರಿ ಅನುಷಾಳ ಪ್ರೀತಿಯ ಅಮ್ಮನಾಗಿ, ಅಳಿಯ ಎಡ್ಲಿನ್ ರವರ ಅತ್ತೆಯಾಗಿ ಸಂತೋಷ ತೃಪ್ತಿಯಿಂದ ಬಾಳು ನಡೆಸುತ್ತಿರುವ ತಮಗೆ 2022ನೇ ಸಾಲಿನ JC ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಗೋಳಿಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ JC ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ JC AK ಬಾಬು ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಅರೇಕಳ ಇವರಿಗೆ ಸಮರ್ಪಿಸಿದ ಪ್ರಶಸ್ತಿ ಪತ್ರ. ಸಾಧಕರೇ, ವ್ಯಕ್ತಿಯ ಬದುಕಿನಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ನುಡಿಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ 22 ವರ್ಷಗಳ ಕಾಲ ಶಿಕ್ಷಕರಾಗಿ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯ ಪರಿಮಳವನ್ನು ಪಸರಿಸಿದವರು ತಾವು. ಶಿಕ್ಷಕ ವೃತ್ತಿಗೆ ತಮ್ಮನ್ನು ಸಮರ್ಥಿಸಿಕೊಂಡು ಅಪಾರ ವಿದ್ಯಾರ್ಥಿಗಳ ಜೀವನ ಜ್ಯೋತಿಯನ್ನು ಬೆಳಗಲು ಕಾರಣಕರ್ತರು ತಾವು.
ವೃತ್ತಿ ಜೀವನದಲ್ಲಿ ಶಾಲೆಯ ಸರ್ವಾಂಗೀಣ ಪ್ರಗತಿಗಾಗಿ ಅವಿರತವಾಗಿ ಶ್ರಮಿಸಿರುತ್ತೀರಿ. ಸರ್ಕಾರಿ ಪ್ರಾಥಮಿಕ ಶಾಲೆ ತಾಳಿತನ್ನೂಜಿ, ನರಿಂಗಾನ ಹಾಗೂ ಪ್ರಸ್ತುತ ರಾಜಗುಡ್ಡೆ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಬಹುಮುಖ ಪ್ರತಿಭೆಯಾಗಿರುವಿರಿ. ಯಕ್ಷಗಾನ, ನಾಟಕ ಕಲಾವಿದರಾಗಿದ್ದು, ಜೊತೆಗೆ ಗಾಯನ, ಚಿತ್ರಕಲೆ, ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಿರಿ. ಸರ್ಕಾರಿ ನೌಕರಿಗಾಗಿ ನಡೆಯುವ ಕಿರು ನಾಟಕ ಸ್ಪರ್ಧೆಯಲ್ಲಿ ಸತತ 5 ಬಾರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾನ್ವಿತರಾಗಿರುವಿರಿ. ಇನ್ಫೋಸಿಸ್ ಸಂಸ್ಥೆಯಿಂದ ಶಾಲೆಗೆ ಕಂಪ್ಯೂಟರ್ ವ್ಯವಸ್ಥೆ, ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆಯಿಂದ 1 ಲಕ್ಷ ರೂಪಾಯಿಗಳ ಅನುದಾನ ತರುವಲ್ಲಿ ತಮ್ಮ ಸಾಧನೆ ಅಪರಿಮಿತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ವಲಯದ ಶಾಲಾ ಸಹ ಶಿಕ್ಷಕರ ಪ್ರತಿನಿಧಿಯಾಗಿ, ಶಿಕ್ಷಕರ ಧ್ವನಿಯಾಗಿಯೂ ಕೆಲಸ ನಿರ್ವಹಿಸುತ್ತಿರುವಿರಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿದ್ದು, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗಾಗಿ ಪ್ರೋತ್ಸಾಹ ನೀಡುವ ಮೂಲಕ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಗಾಗಿರುವಿರಿ. ತಮ್ಮ ಸಾಧನೆಯನ್ನು ಗುರುತಿಸಿ ರೋಟರಿ ಕ್ಲಬ್ ದೇರ್ಲಕಟ್ಟೆ ವತಿಯಿಂದ ನೇಷನ್ ಬಿಲ್ಡರ್ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ವಿಷಯ. ಶ್ರೀಯುತ ಕುಂಜಿ ಕೃಷ್ಣ ಮಣಿಯಾಣಿ ಮತ್ತು ಮುತ್ತಕ್ಕ ದಂಪತಿಗಳ ಪುತ್ರನಾಗಿ, ಶ್ರೀಮತಿ ಪುಷ್ಪಾವತಿಯವರ ಪತಿಯಾಗಿ, ಕುಮಾರಿ ಮೇಘಶ್ರೀ ಮತ್ತು ಮಾಸ್ಟರ್ ಅಭಿಷೇಕ್ ರವರ ಪ್ರೀತಿಯ ತಂದೆಯಾಗಿ ಸಂತೋಷ ತೃಪ್ತಿಯಿಂದ ಜೀವನ ನಡೆಸುತ್ತಿರುವ ತಮಗೆ 2022ನೇ ಸಾಲಿನ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ತಮಗೆ ಜೆಸಿ ಮಂಗಳ ಗಂಗೋತ್ರಿ ಕೋಣಾಜೆ ವತಿಯಿಂದ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಜೆಸಿ ವಸಂತರಾಯ್ BK ಇವರಿಗೆ ನಮ್ಮ ಅಭಿನಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹೌದು, ಇದು ನಮ್ಮ JCI ಮಂಗಳ ಗಂಗೋತ್ರಿಯ ಸನ್ಮಾನ. ಅವರಿಗೆ 5ನೇ ಸನ್ಮಾನ, ಇವತ್ತು 5ನೇ ಸನ್ಮಾನ. JCI ಮಂಗಳ ಗಂಗೋತ್ರಿ ಕೋಣಾಜೆ, ಪ್ರಾಂತ್ಯ C ವಲಯ 15, JCI ಭಾರತ, ಕೋಣಾಜೆ, ಮಂಗಳೂರು. ದಿನಾಂಕ 10/9/2022 ಅಸೈಗೋಳಿನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಜೆಸಿ ವಸಂತರಾಯ್ BK ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ಇವರಿಗೆ ಸಮರ್ಪಿಸಿದ ಗೌರವ ಸನ್ಮಾನ ಪತ್ರ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವವನೇ ಗುರು ಎಂಬ ಮಾತಿನಂತೆ ಶಿಕ್ಷಣ ಕ್ಷೇತ್ರದಲ್ಲಿ 28 ವರ್ಷಗಳ ಕಾಲ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಶಿಕ್ಷಣವನ್ನು ನೀಡಿದವರು ತಾವು. ವೃತ್ತಿ ಜೀವನದಲ್ಲಿ ಶಾಲೆಯ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸಿದವರು ತಾವು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವರಕೊಳ್ಳಿ ಮಡಿಕೇರಿ, ಸರಕಾರಿ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ ಹಾಗೂ ಪ್ರಸ್ತುತ ಸರಕಾರಿ ಪ್ರಾಥಮಿಕ ಶಾಲೆ ಬಗಂಬಿಲದಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಬಹುಮುಖ ಪ್ರತಿಭೆಯುಳ್ಳ ತಾವು ಗಾಯನ, ನಾಟಕ, ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಿರಿ. ತಾವು ಸೇವೆ ಸಲ್ಲಿಸಿದ ಶಾಲೆಗಳಲ್ಲಿ ಊರಿನ ದಾನಿಗಳ ಸಹಾಯದಿಂದ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಶಾಲೆಯ ಸರ್ವತೋಮುಖ ಪ್ರಗತಿಗಾಗಿ ಶ್ರಮಿಸಿರುತ್ತೀರಿ. ಶಾಲಾ ಚಟುವಟಿಕೆಗಳ ಜೊತೆ ಹಲವಾರು ಸಂಘ ಸಂಸ್ಥೆಯ ಸಕ್ರಿಯ ಕಾರ್ಯದರ್ಶಿ ಸದಸ್ಯರಾಗಿರುವಿರಿ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವ ಮೂಲಕ ಅವರ ಬದುಕನ್ನು ಹಸನು ಮಾಡುವಲ್ಲಿ ಶ್ರಮಿಸಿರುತ್ತೀರಿ. ತಮ್ಮ ಸಾಧನೆಗೆ ಕಿರೀಟವೆಂಬಂತೆ ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ತಮಗೆ ಲಭಿಸಿರುವುದು ಅಭಿನಂದನೀಯ. ಶ್ರೀಯುತ ಕೊರಗಪ್ಪ ರೈ ಹಾಗೂ ಶ್ರೀಮತಿ ವೇದಾವತಿ ದಂಪತಿಗಳ ಪುತ್ರರಾಗಿದ್ದು, ಶ್ರೀಮತಿ ಸ್ವಪ್ನಾರವರ ಪತಿಯಾಗಿ ಮಾಸ್ಟರ್ ವಿಶ್ವಾಂಕ್ ವಿ ರೈ ಮತ್ತು ಕುಮಾರಿ ನಿಧಿಲಕ್ಷ್ಮಿ ವಿ ರೈ ರವರ ಹೆಮ್ಮೆಯ ತಂದೆಯಾಗಿ ಸಂತೃಪ್ತ ಜೀವನ ನಡೆಸುತ್ತಿರುವ ತಮಗೆ JCI ಮಂಗಳ ಗಂಗೋತ್ರಿ ಕೋಣಾಜೆ ವತಿಯಿಂದ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಎಲ್ಲ ಪೂರ್ವಾಧ್ಯಕ್ಷರು, ಗೌರವ ಸಲಹೆದಾರರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು JCI ಮಂಗಳ ಗಂಗೋತ್ರಿ ಕೋಣಾಜೆ.
ಬಂಧುಗಳೇ, ನನ್ನ ಪ್ರಣಾಮಗಳು. ಶಿಕ್ಷಕ ದಿನಾಚರಣೆ ಅಂಗವಾಗಿ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಾಗೂ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಅದರಲ್ಲಿಯೂ ನನ್ನನ್ನು ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಅಭಾರಿಯಾಗಿದ್ದೇನೆ. ಪುಟಾಣಿ ಮನಸ್ಸುಗಳಿಗೆ ಶಿಕ್ಷಕಿಯಾಗಿದ್ದನ್ನು ಎಂದರೆ ಏಕಕಾಲದಲ್ಲಿ ಅವರ ಪಾಲಿಗೆ ಮಾತೆಯೇ ಆಗಬೇಕಾಗುತ್ತದೆ. ನನ್ನ ಇಲ್ಲಿಯವರೆಗಿನ ಸೇವೆ ಅವಧಿಯಲ್ಲಿ ಅದೆಷ್ಟೋ ಸಾವಿರ ಕಂದಮ್ಮಗಳಿಗೆ ಅಕ್ಷರದ ಅಹಾಹಿಹಿ ಜೊತೆಗೆ ಅವರ ಪಾಲಿಗೆ ಎರಡನೇ ಅಮ್ಮನಾಗಿದ್ದೇನೆ. ಅಮ್ಮನಾಗುವ ಅವಕಾಶ ಸಿಕ್ಕಿದೆ. ಪ್ರತಿ ಮಗುವಿನ ಕಣ್ಣಿನಲ್ಲೂ ದೇವರ ಹೊಳಪನ್ನು ಕಾಣುತ್ತೇನೆ. ಆ ಅನುಭೂತಿಯನ್ನು ಅನುಭವಿಸುತ್ತಾ ಬರುವ ಯೋಗ್ಯತೆ ನನಗೆ ಸಿಕ್ಕಿದೆ. ಶಿಕ್ಷಕಿಯಾಗಿ ನಾನೆಂದೂ ಒಂದಿಷ್ಟು ಸಾಧನೆ ಮಾಡಿದ್ದೇನಷ್ಟೇ. ಅದಕ್ಕೆ ವಿಶ್ವಮಂಗಳ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಬಂದು ಹೋದ ಸಾವಿರಾರು ಕಂದಮ್ಮಗಳ ಅಕ್ಕರೆಯನ್ನೇ ಕಾರಣ. ನಾಳಿನ ಹಾದಿಯಲ್ಲೂ ಅಂಥದ್ದೇ ಪುಟಾಣಿಗಳಿಗೆ ಮಮತೆಯ ಮಡಿಲಾಗಿ ಅಕ್ಷರದ ಬೆಳಕಾಗುವ ಇನ್ನಷ್ಟು ಯೋಗ್ಯ ನನ್ನದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ಹಾಗೆ ನನಗೆ ಸಿಕ್ಕಿರುವ ಈ ಪ್ರಶಸ್ತು ಎಲ್ಲ ಶ್ರೇಷ್ಠತೆಯು ಆ ಎಲ್ಲ ಪುಟಾಣಿ ಮಕ್ಕಳ ಸ್ಮರಣಿಸುತ್ತೇನೆ. ಇದಕ್ಕಾಗಿ ನಾನು ವಂದಿಸುತ್ತೇನೆ. ಎಲ್ಲರಿಗೂ ತುಂಬ ವಂದನೆಗಳು. ಬಾಬು ಸರ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ತೇನೆ. ಎಲ್ಲರ ಜೊತೆಯಲ್ಲಿ, ಅದು ಕೂಡ ನಿಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಇಂಥ ಒಂದು ಸನ್ಮಾನವನ್ನು ಪಡೆಯುವುದು ನಿಜವಾಗಿಯೂ ನನ್ನ ಪಾಲಿಗೆ ಒದಗಿದಂಥ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ನನ್ನ ಒಂದು ಜೀವನದಲ್ಲಿ ಇಂಥ ಒಂದು ಯಾಕೆಂದರೆ ಇಷ್ಟೊಂದು ಆತ್ಮೀಯರ ಮಧ್ಯದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ನನಗೆ ನಿಜವಾಗಿಯೂ ಒಂದು ಹೆಮ್ಮೆಯ ವಿಷಯ. ಇದು ಪ್ರಶಸ್ತಿಗಳನ್ನು ಹಿಂದೆ ಪಡೆದಿರ್ಬೋದು, ಅಂದರೆ ಪ್ರಥಮವಾಗಿ ಘೋಷಣೆ ಆದದ್ದು ಜೆ.ಸಿ. ಮಂಗಳ ಗಂಗೋತ್ರಿಯ ಈ ಒಂದು ಅದು ಪ್ರಶಸ್ತಿ. ಮೊನ್ನೆ ರೋಟರಿಯದು ಕೂಡ ನಾನು ಉತ್ತಮ ಪ್ರಶಸ್ತಿ ಪಡ್ಕೊಂಡಿದ್ದೇನೆ. ಅದಕ್ಕಿಂತ ಮುಂಚೆ ಪ್ರಶಸ್ತಿಯನ್ನು ತೆಕ್ಕೊಂಡಿದ್ದೇನೆ. ಅದು ಶಾಲಾ ಇವರಲ್ಲಿ ನಮ್ಮ ಸ್ಪರ್ಧೆಗಳಲ್ಲಿ, ಶಿಕ್ಷಕರ ಪ್ರತಿಭಾ ಸ್ಪರ್ಧೆಗಳಲ್ಲಿ, ಗಾಯನ ಸ್ಪರ್ಧೆ ಇರ್ಬೋದು, ಚಿತ್ರಕಲೆ, ರಸಪ್ರಶ್ನೆ ಅಂತ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇನೆ. ಆದರೆ ಈ ಒಂದು ಪ್ರಶಸ್ತಿ ಅಂದರೆ ಇದು ನನಗೊಂದು ಜೀವನದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅದು ಕೂಡ ಎಲ್ಲರೂ ನನ್ನ ಆತ್ಮೀಯರು, ಮುಖ್ಯವಾಗಿ ನನ್ನ ಗುರು ಬಾಂಧವರು, ಅದೇ ರೀತಿಯಲ್ಲಿ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಗುರುಗಳು ಮೇಡಮ್ ಇದ್ದರು, ಗಂಗಾ ಮೇಡಮ್, ಅವರು ಕೂಡ ನನಗೆ ತುಂಬ ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹ ಕೊಟ್ಟವರು. ಯಾಕೆಂದರೆ ಆ ಒಂದು ರಾಜಗುಡ್ಡೆ ಶಾಲೆಗೆ ಬಂದ ಟೈಮ್ನಲ್ಲಿ ಶಿಕ್ಷಕರ ಒಂದು ಪ್ರತಿಭಾ ಸ್ಪರ್ಧೆ ಉಂಟಂದೇಳಿ ನಮಗೆ ಹಿಂದೆ ಇದ್ದ ಶಾಲೆಗಳು ನನಗೆ ಗೊತ್ತಿರಲಿಲ್ಲ. ಅವರು ನನಗೆ ಸರ್ ನೀವು ಹೋಗಿ ಸರ್, ನೀವು ಭಾಗವಹಿಸಿ ಸರ್, ಅಂದರೆ ಶಾಲೆಗಳಲ್ಲಿ ಅವರ ನನ್ನ ಒಂದು ಪ್ರತಿಭೆಯನ್ನು ನೋಡಿದ ಗುರುತಿಸಿದ ಅವರು, ನೀವು ಹೋಗಿ ಸರ್, ಪ್ರತಿಭೆಯಲ್ಲಿ ಭಾಗವಹಿಸಿ ಸರ್, ಚಿತ್ರಕಲೆಯಲ್ಲಿ ಇರ್ಬೋದು. ನನಗೆ ಅವರು ನನ್ನನ್ನು ಬೆನ್ನು ತಟ್ಟಿ ಯಾವಾಗೆಲ್ಲ ಕಳಿಸಿದ್ದಾರೆ ಆ ಎಲ್ಲ ಸರ್ತಿ ನನಗೆ ಪ್ರಶಸ್ತಿ ಬಂದಿದೆ, ಒಂದಲ್ಲ ಒಂದು ಪ್ರಶಸ್ತಿ ಬಂದಿದೆ ಆ ಟೈಮಲ್ಲಿ. ಹಾಗಾಗಿ ಎಲ್ಲರೂ ಇಲ್ಲಿ ಇರೋರು ಎಲ್ಲರೂ ನನಗೆ ಅದು ತುಂಬ ಸಹಕಾರ ನೀಡಿದರು. ಮುಖ್ಯವಾಗಿ ಅದು ಇವರು ನಮ್ಮ ಮೊನ್ನೆ ಅದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡ ವಸಂತರೇ ಇದ್ದಾರೆ, ಹಾಗೆ ಪ್ರತಿಮಾ ಮೇಡಮ್ ಇದ್ದಾರೆ, ಅದು ನಮ್ಮ ಯು ಆರ್ ಶೆಟ್ಟರ್ ಇದ್ದಾರೆ, ಹರೀಶ್ ಸರ್ ಇದ್ದಾರೆ. ಮತ್ತು ಮುಖ್ಯವಾಗಿ ನನಗೆ ಬೆನ್ನು ತಟ್ಟಿ ಎಲ್ಲ ಕಾರ್ಯಕ್ರಮಕ್ಕೂ ನನಗೆ ಪ್ರೋತ್ಸಾಹ ಕೊಡೋರು ನಮ್ಮ ಜಯಲಕ್ಷ್ಮಿ ಮೇಡಮ್. ಅವರು ಕೂಡ ನನಗೆ ತುಂಬ ಎಲ್ಲರೂ ಆತ್ಮೀಯರು. ಪ್ರೀತಮ್ ಸರ್ ಇದ್ದಾರೆ, ಇಲ್ಲಿಗೆ ಇರೋರು ಎಲ್ಲರೂ ನನ್ನ ಆತ್ಮೀಯರೇ. ಹಾಗಾಗಿ ಇವರು ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ಪಡ್ಕೊಂಡಂಥ ಈ ಒಂದು ಪ್ರಶಸ್ತಿ ಅಂದರೆ ನಿಜವಾಗಿಯೂ ನನಗೆ ಅದು ಒಂದು ಮರೆಯಲಾರದ ಘಟನೆ ಅಂತ ಹೇಳ್ಬೋದು. ಅದಲ್ಲದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ಒಂದು ಹುಟ್ಟಿದ ದಿನವನ್ನು ಸೆಪ್ಟೆಂಬರ್ 5, 1888ರಲ್ಲಿ ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ ಅವರು ಹುಟ್ಟಿದಂಥ ಈ ಒಂದು ದಿನ ಸೆಪ್ಟೆಂಬರ್ 5. ಒಂದು ಸೆಪ್ಟೆಂಬರ್ ತಿಂಗಳಂದರೆ ಅದು ಶಿಕ್ಷಕರ ದಿನಾಚರಣೆಯ ಒಂದು ತಿಂಗಳದು. ಯಾಕೆಂದರೆ ಹೆಚ್ಚು ಕಮ್ಮಿ ಅನುಕೂಲತೆಗಳನ್ನು ನೋಡಿಕೊಂಡು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮೊನ್ನೆ ಆಗಬೇಕಿತ್ತು, ಕಾರಣಾಂತರಗಳಿಂದ ಮುಂದೂಡಿ ಇಂದಿನ ದಿನಕ್ಕೆ ನಾವು ಒಂದು ಸುಯೋಗ ನಮಗೆ ಒದಗಿದೆ. ನಿಮ್ಮೆಲ್ಲರ ಜೊತೆಯಲ್ಲಿ ಇಂದು ಹಂಚಿಕೊಂಡು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇನೆ. ತುಂಬ ಆಭಾರಿಯಾಗಿದ್ದೇನೆ ನಿಮಗೆ. ಈ ಒಂದು ಪ್ರಶಸ್ತಿಯನ್ನು ಕೊಟ್ಟದಕ್ಕೆ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದೇನೆ. ಇದೆಲ್ಲ ಆಕಸ್ಮಿಕ. ನಾನು ಪ್ರಯಾಣ ಮಾಡೋದ ದಾರಿಯಲ್ಲಿ ಬಂದಂಥ
ಒಂದು ಸ್ಟಾಪ್ ಅಂತ ನಾನು ಹೇಳ್ತೇನೆ. ಎಲ್ಲ ಈಗ ಅವರು ಹೇಳಿದ್ರು, ತ್ಯಾಗಮ್ ಸರ್ ಹೇಳಿದ್ರು, ಶಿಕ್ಷಕರು ಯಾರು ಕೂಡ ಪ್ರಶಸ್ತಿಗೆ ಹಾಕೋದಿಲ್ಲ ಅಂತ ಹೇಳ್ಕೊಂಡು. ನಾವು ಕೂಡ ಹಾಕ್ತಾ ಇರಲಿಲ್ಲ, ನಮಗೂ ಕೂಡ ಬೇಕು ಅಂತ ಅನಿಸ್ತೇ ಇರಲಿಲ್ಲ. ಆದರೆ ಸರ್ಕಾರ ಶಿಕ್ಷಕರಿಗೆ ಅಂತಂದೇಳಿ ಒಂದು ಸೌಲಭ್ಯವನ್ನು ಕೊಡುವಾಗ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಉಪಯೋಗ ಮಾಡಬೇಕು. ನಮ್ಮನ್ನು ನಾವು ಗುರುತು ಮಾಡ್ಕೋಬೇಕು. ಯಾವಾಗಲೂ ನಾನು ಕೇವಲ ಮಾಡಿ ನಾನು ಹೀಗೆ ಅಂತೇಳಿ ನನ್ನನ್ನು ಕೇವಲ ಮಾಡಬಾರ್ದು. ನಾವು ಎದ್ದು ನಿಂತ್ಕೋಬೇಕು, ನನ್ನ ಸಾಮರ್ಥ್ಯ ನಾವು ತೋರಿಸ್ಬೇಕು, ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು, ನಾನು ಶ್ರೇಷ್ಠ ಅಂತೇಳಿ ನಮ್ಮನ್ನು ನಾವು ಹೊಗಳಿಕೊಳ್ಬೇಕು. ಆಗ ನಾವು ಮುಂದೆ ಬರಲಿಕ್ಕೆ ಕಾರಣ. ನಾನು ಯಾವುದಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ನಮಗೆ ಸರಿ ಅನಿಸಿದ್ರೆ ಸರಿಯಾಗಿ ಹೇಳ್ತೇನೆ. ಅದು ಯಾರೇ ಅಧಿಕಾರಿ ಇರಲಿ, ಯಾವುದೇ ಇರಲಿ, ಪೇರೆಂಟ್ ಆಗಲಿ, ಯಾರ ಕಲೆ ನಾವು ಡೈರೆಕ್ಟ್ ಮಾತಾಡೋಣ. ಈ ತನಕ ಹಾಗೆಯೇ ಬಂದಿದ್ದೇನೆ. ಕೆಲವು ಮಕ್ಕಳು ಅಡ್ಡದಾರಿ ಹಿಡಿದ್ರು ಕೂಡ ಅವರನ್ನು ಕರೆದು ನೋಡು ಅದರಲ್ಲಿ ಆಗುವಂಥ ಪರಿಣಾಮ ಇವುಗಳನ್ನೆಲ್ಲ ತೀಡಿ ಇವತ್ತು ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳಾಗಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅಂತ ಆದವರು ಇದ್ದಾರೆ. ಆದರೆ ನಾವು ಪಾಠ ಮಾಡೋದು ಬರೀ ಪಾಠ ಪುಸ್ತಕದಲ್ಲ, ನಮ್ಮ ಎಕ್ಸ್ಪೀರಿಯೆನ್ಸ್. ಈಗ 28 ವರ್ಷಗಳಾಯಿತು ನಾವು ಇದರಲ್ಲಿ ಬರುವಂಥದ್ದು. ಆಫೀಸರ್ ಆಗಿರ್ಬೋದು, ಆಫೀಸಲ್ಲೂ ಕೂಡ 10 ವರ್ಷ ಡ್ಯೂಟಿ ಮಾಡಿದ್ದೇನೆ. ಒಂದು ಟೈಮಲ್ಲಿ ಕಂಪ್ಯೂಟರ್ ಅಂದರೆ ಬಂದಂಥ ಸಮಯ ಅಂಥದ್ರಲ್ಲಿ ನಾನು DDPI ಆಫೀಸಿಗೆ ಹೋಗಿ ಅದು ಏನು ಆದೇಶ ತುರ್ತಾಗಿ ನೀವು ಬರಬೇಕು, ಹೀಗೀಗೆ ಮಾಡಬೇಕು ಅಂತ ಹೇಳ್ಕೊಂಡು ಇದ್ದಾಗ ಆ ಸಮಯದಲ್ಲಿ DDPIಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಬಂದವರು ಕೂಡ ಮುಂದೆ ಬರ್ತಾಯಿಲ್ಲ. ಅಲ್ಲಿ ಪೇನ ಇದು ಮಾಡೋದು ಡಾಸ್ ಇದ್ದದ್ದು. ಆವಾಗ ನಮ್ಮ ವಿಂಡೋಸ್ ಇರಲಿಲ್ಲ, ಅಂದರೆ ಅದೆಲ್ಲ ಕಮಾಂಡಲ್ಲಿ ಇರುವಂಥ ಸಂದರ್ಭ. ಅಂಥದ್ದಲ್ಲಿ ಪಾಕ್ಸ್ಪ್ರೋ ಇದರಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ನೌಕರರಿಗೆ ಸ್ಯಾಲ್ರಿ ಮಾಡುವಂಥದ್ದು, ಆಮೇಲೆ ಬಜೆಟ್ ಮಾಡುವಂಥದ್ದು, ಹಾಗೆಯೇ 7th ಸ್ಟ್ಯಾಂಡರ್ಡ್ ಆವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು. ಆ ಸಂದರ್ಭದಲ್ಲಿ ನಾಮಿನಲ್ ರೋಲ್ ಮತ್ತು ಅವರ ಮಾರ್ಕ್ ಎಂಟ್ರಿ ಮಾಡುವಂಥದ್ದು. ಇಂಥದ್ದನ್ನು ರಾತ್ರಿ ಕೂತ್ಕೊಂಡು ಸಾಧಾರಣ 12-1 ಗಂಟೆ ತನಕ ನಾವು ಮಾಡಿದ್ದೇವೆ. ಅಲ್ಲಿಂದ ನಂತರ 2000ರಲ್ಲಿ ಸರ್ವಶಿಕ್ಷಾ ಅಭಿಯಾನ ಬಂತು. ಸರ್ವಶಿಕ್ಷಣ ಅಭಿಯಾನ ಬರುವಾಗ ನಮ್ಮ ಇದೇ DDPI ಆಗಿದ್ದಂಥ ಮಲ್ಲೇಸ್ವಾಮಿ ಅವರಲ್ಲಿ EO ಆಗಿದ್ದರು. ಅವರ ಅಂಡರಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಶಿವರಾಮೇಶ್ ಸರ್ ಅವರ ಅಂಡರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಆದರೆ ನಾವು ಎಲ್ಲಿ ಹೋದರೂ ನಮ್ಮನ್ನು ನಾವು ಮುಂದೆಯಾಗಿ ನಾವು ತೋರಿಸಿಕೊಳ್ಳೋದಿಲ್ಲ. ಈಗೇನೋ ನನಗೊಂದು ಸಂದರ್ಭ JCI, ಅದಕ್ಕೂ ಕಾರಣ ವಸಂತ್ ಕೋಡಿ, ಬಾಬು ಸರ್ ಅವರ ಒತ್ತಾಯ ಮೂಲಕ ನಾನು ಇದಕ್ಕೆ ಬಂದಿದ್ದೇನೆ. ಇಲ್ಲರೆ ನಾನಾಯಿತು, ನನ್ನ ಮನೆ ಆಯಿತು, ನಾನು ಏನು ನಮಗೆ ಸಮಾಜದಲ್ಲಿ ಕೆಲಸ ಮಾಡಬೇಕು ಅದನ್ನು ಮಕ್ಕಳ ಮುಂದೆ ಮಾಡ್ತಿದ್ದೆ. ಏನೊಬ್ಬರಿಗೆ ಕೊಡಬೇಕು ಅದು ಮಕ್ಕಳ ಪೋಷಕರಿಗೆ ಕೊಟ್ಟು ಮಕ್ಕಳನ್ನು ಮುಂದೆ ಬರೆಸ್ತಾ ಇದೆ. ಇಲ್ಲಿ JC ಇದಕ್ಕೆ ಬಂದಾಗ ವಸಂತ್ ಕೋಡಿ ಮತ್ತು ಬಾಬು ಸರ್ ತುಂಬ ಇದರಲ್ಲಿ ನನ್ನನ್ನು ಇಲ್ಲಿಗೆ ಸ್ವಾಗತಿಸಿದರು. ಹಾಗೆಯೇ ನನಗೆ ಆ ಸಮಯದಲ್ಲಿ ಪ್ರಾಂಕಿ ಸರ್ ಇದ್ದರು. ಇದರ ವೈಭವ ತುತ್ತ ತುದಿಯಲ್ಲಿತ್ತು. ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ಭಾರಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದರು. ನನಗೂ ಕೂಡ ಖುಷಿಯಾಗಿತ್ತು. ಹಾಗೆಯೇ ಬಂದ ಮೇಲೆ ಪ್ರತಿಮಾ ಮೇಡಮ್ ಕೂಡ ನನಗೆ ಒಂದು ಸ್ನೇಹಿತೆಯಾಗಿ ಸಿಕ್ಕಿದ್ದಾರೆ. ಯಾವುದೋ ಒಂದು ಪುರುಷನ ಯಶಸ್ಸಿಗೆ ಮಹಿಳೆ ಹಿಂದೆ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೂ ನಾನು ಇವತ್ತು ಪ್ರಶಸ್ತಿ ತೆಗಿಬೇಕಾದರೂ ಕೂಡ ನನಗೆ ಕಾರಣಕರ್ತರು ಕೂಡ ಅವರು. ಯಾಕಂದರೆ ನೀವು ಹಾಕಿ ಸರ್ ನಿಮಗೆ ಸಿಗ್ತದೆ ಅನ್ನೋ ಒಂದು ಇದು ಅವರು ಎನ್ಕರೇಜ್ ಕೊಟ್ಟರು. ಅಲ್ಲಿಂದ ಬಾಬು ಸರ್, ಅದಕ್ಕೆ ಮೊದಲು ನಮ್ಮ ಹರೀಶ್ ಸರ್ ಇದ್ದರು. ನಾನು ಪ್ರತಿಭಾ ಕಾರಂಜಿಗೆ ಮೀನಾದಿ ಶಾಲೆಗೆ ಹೋಗುವಾಗ ಅವರು ಮತ್ತು ಬೇರೆಯವರು ಮಾತಾಡ್ತಿದ್ದರು. ನಮ್ಮ CRP ಸರ್, ಹರೀಶ್ ಸರ್, ಇವತ್ತು ಈ ಸಲ ಯಾರು ಇಲ್ಲ ಪ್ರಶಸ್ತಿಗೆ ಹಾಕುವವರು, ಅದು ವಸಂತ್ ಸರ್ಗೆ ಹಾಕ್ಬೋದಿತ್ತಲ್ಲ ಅಂತ ಹೇಳಿದ್ರು. ನಂತರ ಬಂದು ನನ್ನ ಹತ್ರ ನೀವು ಹಾಕಿ ಸರ್. ನಾನು ಹೇಳಿದೆ, ಸರ್ ನಾನು ಮೊನ್ನೆ ಬಂದದ್ದು 6 ತಿಂಗಳು ಆಗಲಿಲ್ಲ ಇನ್ನು ಶಾಲೆಗೆ, ಅಷ್ಟು ಬೇಗ ನಾನು ಯಾವ ರೀತಿ ಹಾಕುವಂಥದ್ದು. ಅಲ್ಲಿ ಟೀಚರ್ಸ್ ಕೆಲವರು ಇರ್ತಾರೆ, ಅದಕ್ಕೆಂತೇಳಿ ಇರುವವರು ಇರ್ತಾರೆ, ಅಪ್ಲಿಕೇಶನ್ ಹಾಕೋದಿಲ್ಲ, ಹಾಕೋರನ್ನ ಖಾಲಿಯಲ್ಲಿ ಅವರು ಜಾಸ್ತಿ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ನಾನು ಹೇಗೆ ಸರ್ ಅಂತ ಹೇಳುವಾಗ ಅವರು ಕೂಡ ನಾನು ಕೆಲವು ಕ್ವಶನ್ ಅವ್ರಿಗೂ ಇದಾಯಿತು. ಕೊನೆಗೆ ನಾನು ಅದನ್ನು ಮನವರಿಕೆ ಮಾಡಿದೆ. 6 ತಿಂಗಳು 5 ವರ್ಷ ಒಂದು ಶಾಲೆಯಲ್ಲಿ ಇರುವಂಥ ಜನಮೆಚ್ಚಿದ ಶಿಕ್ಷಕನಿಗೆ 6 ತಿಂಗಳು ಜಿಲ್ಲಾ ಮಟ್ಟದಲ್ಲಿ ಹಾಕೊಂಡು ಬಂಟದಲ್ಲಿ ತುಂಬ ಕೆಲಸ ಮಾಡಿದ್ದೇನೆ, ತುಂಬ ಫೈಟು ಕೂಡ ಮಾಡಿದ್ದೇನೆ. ಎಂತೆಂಥವರು ಬಂದಿದ್ದಾರೆ, ನಮ್ಮನ್ನು ಅಲ್ಲಾಡಿಸ್ತಾರೆ. 24 ಗಂಟೆಯಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋರು ಕೂಡ ಬಂದಿದ್ದಾರೆ. ಅವರಿಗೆ ಚಾಲೆಂಜ್ ಆಗಿ ನಿಂತಿದ್ದೆ ನಾನು. ಯಾವುದೇ ಈ ವಿಚಾರದಲ್ಲಿ ಆಡಳಿತಾತ್ಮಕವಾಗಿ ಯಾವುದಾಗಲಿ ಜೀವದ ಹಂಗೆ ಬಿಟ್ಟು ನಾನು ಕೆಲವು ಜೊತೆ ಹೋರಾಟ ಮಾಡಿದ್ದೇನೆ. ಆದರೆ ಇಷ್ಟು ತನಕ ಎಲ್ಲಿ ಕೂಡ ನನಗೆ ಕೆಟ್ಟ ಹೆಸರು ಬರಲಿಲ್ಲ. ಒಳ್ಳೆಯ ರೀತಿಯಲ್ಲಿ ನಾನು ಇಲ್ಲಿ ತನಕ ನನ್ನ ಪ್ರಯಾಣ ನಡೆದಿದೆ. ಅದಕ್ಕೆ ನನಗೆ ದೇವರು ಒಳ್ಳೆಯ ರೀತಿ ಕೊಟ್ಟಿದ್ದಾರೆ. ನಾನು ಖುಷಿಯಲ್ಲಿ ತಗೊಂಡಿದ್ದೇನೆ. ನಾನು ಅದರಲ್ಲಿ ಸಂಕೋಚ ಪಡಲಿಲ್ಲ. ನಾನು ಮಾಡಿದಂಥ ಕೆಲಸಕ್ಕೆ ನನ್ನ ಬೋಧನೆಗೆ ನಾನು ಸರಿಯಾಗಿ ಬೋಧನೆ ಅಂತಲ್ಲ, ನಂದು ಬೋಧನೆ ಮಾತ್ರ ಇರಲಿಲ್ಲ. ಆ ಮಕ್ಕಳಿಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ನೀನು ಬದುಕಬೇಕು, ನೀನು ಯಾಕೆ ಮುಂದೆ ಬರಬೇಕು, ಯಾವ ರೀತಿ ಮುಂದೆ ಬರಬೇಕು ಅಂತ ನಾನು ಹೇಳಿಕೊಡ್ತಿದ್ದೆ. ಈಗ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಸ್ಲಿಂ ಸಮಾಜದಲ್ಲಿ ಮೊದಲು ಎಜುಕೇಷನ್ ಹೆಣ್ಮಕ್ಳಿಗೆಲ್ಲ ಕೊಡ್ತಾ ಇರಲಿಲ್ಲ. ನಾವು ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಮಸೀದಿಗೆಲ್ಲ ಹೋಗುವಾಗ ಆ ಮಕ್ಕಳು ತಲೆ ಬೋಳಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಬದಲಾಗಿದೆ. ಅವರಲ್ಲಿ ಶಿಕ್ಷಣ ಮುಂದೆ ಬರ್ತಿದ್ದಾರೆ. ಮುಂದೆ ಬರುವಾಗ ನಮ್ಮ ಕೆಲವು ಹುಡುಗರು ಸ್ವಲ್ಪ ಅವರ ಆಟದಲ್ಲಿ ಜಾಸ್ತಿ. ಆಗ ನಾವು ತಮಾಷೆ ಮಾಡೋದುಂಟು. ಲಾಸ್ಟಿಗೆ ಅವನ್ನ ನಾವು ಹೇಳಿದ್ದು ಕೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ, ನೋಡು ಮಗ,
ನಿನಗೆ ಮದುವೆ ಆಗಿ ಬೇಕಾದ್ರೆ ನಿನಗೆ ಬೇಕಾದ ಹುಡುಗಿ ಸಿಗೋದಿಲ್ಲ. ಹುಡುಗಿ ಇವತ್ತು ಮದುವೆ ಆಗಬೇಕಾದ್ರೆ ಕೇಳ್ತಾರೆ, ಅವನು ಎತ್ರ ಪಡ್ಚಿನಿ അവനെ സേർച്ച് ഞനക്ക് വേണ്ട ഞാൻ BA പാസ്സായിനി ഞാൻ പദവി ഉണ്ട് ഞനക്ക് ಓ ಚಕ್ಕ ಬೇಡ ಈಗೇನೆ ಚಕ್ಕ ಬೇಡ ಅಂತ ಹೇಳಿದ್ರೆ ನೀನು ಎಲ್ಲಿ ಮರೆ ಮದುವೆ ಆಗ್ತೀಯಾ, ಸ್ವಲ್ಪ ಅದಕ್ಕಾದರೂ ಓದು ಅಂತ ಪ್ರೋತ್ಸಾಹ ಕೊಡ್ತಿದ್ದೆ ಸರ್. ಅಂಥ ಮಕ್ಕಳು ಮುಂದೆ ಬಂದಿದ್ದಾರೆ. ದುಬೈಯಿಂದ ಫೋನ್ ಮಾಡ್ತಿದ್ದಾರೆ ನನಗೆ, ಸರ್ ನೀವು ಹೇಳಿದ ಮಾತು 100ಗೆ 100, ಇದು ನನಗೆ ಸಿಕ್ಕಿದಂಥ ಪ್ರಶಸ್ತಿ, ಇದಕ್ಕೆ ಖುಷಿ ಪಡ್ತೀನಿ ಸರ್. ಎಷ್ಟೋ ಜನ ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ. ಪೇರೆಂಟ್ಸ್ನು ಕೂಡ ಬದಲಾಗಿದೆ. ನಾನು ಕೆಲವು ಕೌನ್ಸಿಲಿಂಗ್ ಮಾಡ್ತೇನೆ, ಮಕ್ಕಳ ಬಗ್ಗೆ ಆಗಲಿ ಅಥವಾ ಪೇರೆಂಟ್ಸ್ ಅವರಿಗೆ ಕೆಲವು ಎಜುಕೇಷನ್ ಬಗ್ಗೆ ಎಲ್ಲ ഞാനൊന്ന് പഠിച്ചിട്ട് എൻ്റെ കുട്ടി പഠിക്കಟ್ಟಂತೆಲ್ಲ ಅಲ್ಲಿಗೆ ಬರುವಾಗ ಅವರನ್ನು ಕೂರಿಸಿ, ನೀವು ಹಾಗೆ ಹೇಳಿದ್ರೆ ನನಗೆ ನಾನು പഠിച്ചിട്ടിಲ್ಲಿಂದ ಬೇಡ, ನನಗೆ ಗೊತ್ತಿದೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡು ನೋಡಿ ತೋರಿಸು ಅಂತೇಳಿ ನೀವು ಓದಬೇಕು. ನೀವು ಹೇಳಬೇಕು ಅವರಿಗೆ, ನನಗೆ ಬರಲಿಲ್ಲ ಅಂದರೆ ನೀವು ಹಿಂದೆ ಹೋಗಬಾರ್ದು, ನನಗೆ ಬರ್ತದೆ ಅಂತೇಳಿ ನೀವು ಹೋಗಿ, ನಿಮಗೆ ಓದಲಿಕ್ಕೆ ಬರೋದಿರೋ ತೊಂದರೆ ಇಲ್ಲ, ಓದಿ ಅಂತೇಳಿ ಹಾಗೆ ಓದಿಸಿ ಕೆಲವು ಮಕ್ಕಳನ್ನ ಮುಂದೆ ತರಿಸಿದ್ದು ಉಂಟು. ಒಂದು. ಎರಡನೇದಾಗಿ SSC ಮಕ್ಕಳಿಗೆ ಕೆಲವು ವಿಶೇಷ ಮಕ್ಕಳು ಇರ್ತಾರೆ, ಅವ್ರಿಗೆ ಎಕ್ಸಾಮಲ್ಲಿ ಹೇಗೆ ಕೂತ್ಕೋಬೇಕು ಅಂತ ಗೊತ್ತಿಲ್ಲ, ಎಕ್ಸಾಮಿಗೆ ಏನು ವ್ಯವಸ್ಥೆ ಉಂಟು ಅಂತ ಗೊತ್ತಿಲ್ಲ. ಅದನ್ನು ಕೂಡ ಕಲ್ಲರಗೋಡಿನ ನಾನು ಮತ್ತು ಸೀಮಾ ಮೇಡಮ್ ಇವರೆಲ್ಲ ಸೇರಿಕೊಂಡು, ಈಗ ಬೇಡಿ ಅದು ಬೇರೆ ವಿಷಯ, ಸೇರಿಕೊಂಡು ಆ ಮಕ್ಕಳಿಗೆ ನಾವು ಸೀಟು ಕೊಡಿಸಿ ಅವನ ಬದಲಿಗೆ ಇನ್ನೊಂದು ಜನ ಕೂರಿಸಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಮತ್ತು ಇನ್ನೊಂದು ನಿದರ್ಶನ ಹೇಳ್ತೇನೆ, SSC ಟೈಮಲ್ಲಿ ನಾಳೆ ಪರೀಕ್ಷೆ ಅಂತ ಹೇಳುವಾಗ ಇವತ್ತೊಂದು ಮಗು ಕೈ ಮುರಿದೋಯ್ತು, ಒಂದು ಬಲದ ಕೈ ಮುರಿದೋಗಿದೆ, ಅವನಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ. ಆಗ ಎಂತ ಮಾಡೋದು ಬಂದುಬಿಟ್ಟು ಹೀಗೆ ಹೇಳುವಾಗ ಸರಿ ಅದಕ್ಕೆ ವ್ಯವಸ್ಥೆ ಮಾಡು ಅಂತೇಳಿ ನಾನು ಮತ್ತು ಸೀಮಾ ಮೇಡಮ್ ಮಗ ನಾವೆಲ್ಲ ಒಟ್ಟಿಗೆ ಇದ್ವು. ಆಮೇಲೆ ಟೀಚರ್ಸ್ ಎಲ್ಲ ಬಂದಿದ್ದು ಎಲ್ಲ ಸೇರೋ ಅದು ಹೀಗೆ ವ್ಯವಸ್ಥೆ ಇದೆ, ದಯವಿಟ್ಟು ನಮ್ಮದು ಗಾಡಿ ಇತ್ತು, ಕೂಡಲೇ ಇವನನ್ನು DDP ಆಫೀಸಿಗೆ ಕರ್ಕೊಂಡೋಗಿ ಅದಕ್ಕೆ ಬೇಕಾದಂಥ ಪರ್ಮಿಷನ್ ಮಾಡಿ ಕೊಡಿ ಅಂತ ಹೇಳಿದ್ರು. ಕೂಡಲೇ ನಾವು ಕರ್ಕೊಂಡೋಗಿದ್ದೇವೆ, ನಾವು ಟೀಚರ್ಸ್ ಎಲ್ಲ ಸೇರ್ಕೊಂಡೋಗಿ DDPಗೆ ಹೋಗಿ ಮಾರನೇ ದಿವಸಕ್ಕೆ ಎಕ್ಸಾಮಿಗೆ ಬರಲಿಕ್ಕೆ ಅವನಿಗೆ ರೆಡಿ ಮಾಡಿ ಕೊಟ್ಟಿದ್ದೇವೆ. ಇಲ್ಲಾರ ಅವನ ಲೈಫ್ ಹೋಯ್ತು ಅಂತ, ಆ ವರ್ಷದ ಲೈಫ್ ಹೋಯ್ತು. ಇದೆಲ್ಲ ಕೆಲವು ನಡೆದ ಇಂಥ ನಿಜ ಘಟನೆ ತುಂಬ ಇದೆ, ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಯಾಕಂದರೆ ಆ ಮಕ್ಕಳಿಗೆ ಆ ಪ್ರೀತಿ ಇದ್ದರೆ ಸಾಕು. ಹಾಗೆಯೇ ನನಗೆ ಇವತ್ತು JC ಸಂಸ್ಥೆಗೆ ಬಂದಿದ್ದೇನೆ, ಖುಷಿಯಾಗಿದ್ದೇನೆ. ನಾನು JC ಸಂಸ್ಥೆ ಕೂಸು ಆಗಿರ್ಬೋದು, ಆದರೆ ಆ ಕೂಸುನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಅಂತಿದೆ. ಆ ಒಂದು ಕೂಸು ಸೂರ್ಯನನ್ನು ಹಿಡಿಲಿಕ್ಕೆ ಹೋಗಿದೆ, ಇನ್ನೊಂದು ಕೂಸು ಇಡಿಮಿಗಳನ್ನು ಸಾಯಿಸಿದೆ. ಹಾಗೆ ಆ ಕೂಸು ಅಂತಲ್ಲ, ಆ ಕೂಸಿಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಅದು ಮುಂದೆ ಬರಲಿಕ್ಕೆ ಚಾನ್ಸ್ ಉಂಟು. ಹಾಗೆ ನನಗೆ JC ಬಂದೋಡಿ ಇವತ್ತೊಂದು ವೇದಿಕೆ ಕೊಟ್ಟಿದೆ, ಒಳ್ಳೆಯ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಈಗ ಪ್ರಾಂಗಿ ಸರ್ನ ಹತ್ರ ನಾವು ಇಲ್ಲಿಂದ ಬಂದಿದ್ದು ವೈಭವ ನೋಡಿದ್ದು ಅವರಿಂದ, ಆಮೇಲೆ ಜಯಲಕ್ಷ್ಮಿ ಮೇಡಮು ಈಗ ನಾನು ಇದರಲ್ಲಿ ಇದ್ದೇನೆ, ತ್ಯಾಗಂ ಸರ್ ಇದ್ದಾರೆ, ಮತ್ತು ಇವರ ಮಾತನ್ನು ಕೇಳ್ತಾ ಇರ್ತೇನೆ, ಅದನ್ನು ಕೂಡ ನನಗೆ ಸ್ಫೂರ್ತಿ ಇದೆ. ಯಾವುದು ರವೀಂದ್ರ ರೈ ಮತ್ತು ಆನಂದ್ ಸರ್ನ ಅವರ ಮಾತು ನಾನು ಕೇಳ್ತಾ ಇರ್ತೇನೆ, ಸ್ಫೂರ್ತಿ ಇರ್ತದೆ. ನಾನು ಮುಂದೆ ಬರೆದರೂ ಅದನ್ನು ಪರಿಶೀಲನೆ ಮಾಡಿ ಅದು ಏನು ನಮಗೆ ಬೇಕು, ಹೇಗೆ ಮುಂದೆ ಹೋಗಬೇಕು ಅದನ್ನು ನನ್ನಲ್ಲಿ ನಾನು ತೊಡಸ್ಕೊಳ್ತೇನೆ ಸರ್. ಥ್ಯಾಂಕ್ ಯು. ಇವತ್ತು ನನ್ನ ಅಭಿನಂದಿಸಿನ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ ಸರ್. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳ ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು. ಗುರುತಿಸುವಿಕೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರು JCI ಮಂಗಳಗಂಗು. 80% ಶಿಕ್ಷಕರೇ ಇರುವುದರಿಂದ ಮೊದಲಿಗಾಗಿ ನಾವು ಎಲ್ಲ ಶಿಕ್ಷಕರನ್ನು ಗೌರವಿಸಲಿಕ್ಕಿದ್ದೇವೆ. ವಿಶ್ವಮಂಗಳ ಶಾಲೆಯ ಹಂಸ ಮೇಡಮ್ರವರು ನಮ್ಮ JC ಮಂಗಳ ಗಂಗೋತ್ರಿ ವತಿಯಿಂದ ಒಂದು ಸಿಕ್ಕ ಶಾಲ್ ಹಾಗೂ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರಿಂದ. ಇದು ಸನ್ಮಾನ ಅಲ್ಲ, ಇದು ಗೌರವ. ಅಂಥ ಟೀಚರ್ ಜೊತೆಗೆ ಬಂದದಕ್ಕೆ ನಮ್ಮ JC ಮಂಗಳ ಗಂಗೋತ್ರಿ ವತಿಯಿಂದ ಶಿಕ್ಷಕ ಸೇವೆ ಸಲ್ಲಿಸಿರುವ ಶಿಕ್ಷಕರಿಗೆ ಅಭಿನಂದನೆ. ಈಗ ನಮ್ಮ ಅಧ್ಯಕ್ಷರು ಎಲ್ಲ ಶಿಕ್ಷಕರನ್ನು ಗೌರವಿಸಲಿಕ್ಕಿದ್ದಾರೆ. ಮೊದಲಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರು ತ್ಯಾಗಂರವರಿಗೆ ನಮ್ಮ ಶಿಕ್ಷಕ ದಿನಾಚರಣೆಯ ಗೌರವ, ಶುಭಾಶಯ ಗೌರವ. ಓಕೆ. ಅದೇ ರೀತಿ ಜಯಲಕ್ಷ್ಮಿ, JC ಜಯಲಕ್ಷ್ಮಿರವರಿಗೆ ಕಾರ್ಯದರ್ಶಿ. ಪ್ರತಿಮಾ ಹೆಬ್ಬಾರ್ ನಮ್ಮ ಕಳೆದ ವರ್ಷ ಡ್ಯಾಶಿಂಗ್ ಹಾಗೂ ಡೈನಾಮಿಕ್ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂಥ ಪ್ರತಿಮಾ ಹೆಬ್ಬಾರ್ರವರಿಗೆ. ಅದೇ ರೀತಿ ನಳಿನಿ ಗಟ್ಟಿ, ಅದೇ ರೀತಿ ಜುಬೇದಾ ಮೇಡಮ್. ಈ ಮುಂದಿನ ಸನ್ಮಾನವನ್ನು ನಮ್ಮ ಗೌರವ ಸಲಹೆಗಾರರಾದ JC ತುಕ್ಕೂರು ಸ್ಟಾರ್ ಘಟಕದ ಅಧ್ಯಕ್ಷರಾದ ನಮ್ಮ ಹರೀಶ್ ಸರ್, ಅವರು ಕೂಡ ಒಬ್ಬರು ಶಿಕ್ಷಕರು, ಸ್ಟಾರ್ ಘಟಕದ ಅಧ್ಯಕ್ಷರು. ಅವರಿಗೆ ನಮ್ಮ JC ಮಂಗಳ ಗಂಗೋತ್ರಿ
ಪರವಾಗಿ ಶಿಕ್ಷಕ ದಿನಾಚರಣೆ ಶುಭಾಶಯಗಳೊಂದಿಗೆ ಅವರಿಗೆ ಗೌರವ. ಓಕೆ, ಅದೇ ರೀತಿ ನಮ್ಮ ಬಾಬು ಸರ್ ಅವರ ಮೇಡಮ್ ಪುಷ್ಪರವರ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಿಕ್ಷಕರ ದಿನಾಚರಣೆ, ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಾಗೂ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಚಂದವರಿಗೂ ಕೂಡ ನಮ್ಮ ಜೆಸಿ ಮಂಗಳ ಗಂಗೋತ್ರಿ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡಿದಂಥ ಶ್ರೀಮತಿ ಪಾವನ ಕೆ, ಶ್ರೀಮತಿ ನೀತಾ ಗಟ್ಟಿ ಮೇಡಮ್, ಜೆಸಿ ಭಾಷಾ ಸಾಂಬಾರ್ ತೋಟ, ಜೆಸಿ ತ್ಯಾಗಂ ಹರೇಕಳ, ಜೆಸಿ JFP ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನ್ನ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಜೆಸಿ ಮಂಗಳ ಗಂಗೋತ್ರಿ ಘಟಕದಿಂದ ನೀಡಲ್ಪಡುವಂತಹ ಉನ್ನತ ಪ್ರಶಸ್ತಿ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ. ಈ ಪ್ರಶಸ್ತಿಯ ವಿಜೇತರು ಶ್ರೀಮತಿ ಅಂತೂ ಡಿಸೋಜ ಮೇಡಮ್, ಶಿಕ್ಷಕರು ವಿಶ್ವಮಂಗಳ ಪ್ರಾಥಮಿಕ ಶಾಲೆ ಕೊಣಾಜೆ, ಹಾಗೆ ಜೆಸಿ AK ಬಾಬು ಸರ್, ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ. ಇವರು ನಮ್ಮ ಈ ಒಂದು ಆಮಂತ್ರಣವನ್ನು ಸ್ವೀಕರಿಸಿ ಬಹಳ ಒಳ್ಳೆಯ ಮನಸ್ಸಿನಿಂದ ಪ್ರೀತಿಪೂರ್ವಕವಾಗಿ ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಇವರಿಗೆ ನಮ್ಮ ಜೆಸಿ ಮಂಗಳ ಗಂಗೋತ್ರಿ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಹೇಳುವಾಗ ನನಗೆ ಈ ಸೆಪ್ಟೆಂಬರ್ 10 2 ವರ್ಷದ ಮೊದಲು ನಮ್ಮ ಜೆಸಿ ಮಂಗಳ ಗಂಗೋತ್ರಿ ಘಟಕದಿಂದ ಸೆಪ್ಟೆಂಬರ್ 10ಕ್ಕೆ ಪ್ರಶಸ್ತಿ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ದೆವು. ಅದು ನನಗೆ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ನಿಜವಾಗಿ ನನ್ನನ್ನು ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಇವರು ಫ್ರ್ಯಾಂಕಿ ಸರ್ ಒಂದು ಫೋಟೋ ಕಳಿಸಿ ಮೇಡಮ್ ಹೇಳಿದ್ದು ಅಷ್ಟೇ. ನಾನು ಫೋಟೋ ಒಂದು ಕಳಿಸಿದ್ದೆ. ನೋಡಿದರೆ ಆ ಸೆಪ್ಟೆಂಬರ್ 10 ನಾನು DDPI ಆಫೀಸಿಂದ ಪ್ರಮೋಷನ್ ಲೆಟರ್ ಪ್ಲಸ್ ಈ ಪ್ರಶಸ್ತಿ ಎಲ್ಲವನ್ನು ತಗೊಂಡು ಸೆಪ್ಟೆಂಬರ್ 10ಕ್ಕೆ ನಾನು ಬಂದಿದ್ದೆ. ಆ ಒಂದು ನೆನಪು ನನಗೆ ಈ ಬೆಳಗ್ಗೆ ನೆನಪಾಯಿತು. ಆದ ಕಾರಣ ಈ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೇಳಿದರೆ ಅದು ಬಹಳ ಉನ್ನತವಾದಂಥದ್ದು. ಅದನ್ನು ಪಡೆದಂಥ ಎಲ್ಲ ಇಬ್ಬರು ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಇನ್ನೊಮ್ಮೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೆಸಿಗೆ ಇನ್ನೊಂದು ಕಿರೀಟ ಅಂತ ಹೇಳುವ ಹಾಗೆ ಜೆಸಿ ವಸಂತರೈ BK ಇವರು ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದಂಥ ಶಿಕ್ಷಕರು. ನಮ್ಮ ಕಲ್ಲರಕೋಡಿ ಶಾಲೆಯಲ್ಲಿ ಇದ್ದರು. ಜೊತೆಗೆ ಇತ್ತೀಚೆಗೆ ನಮ್ಮ ಬಗಂಬಿಲ ಶಾಲೆಗೆ ಬಂದು ಬಹಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇವರಿಗೆ ಜೆಸಿ ಸಂಸ್ಥೆಗೂ ಕೂಡ ಅವರು ಬಂದು ಬಹಳಷ್ಟು ಕಾರ್ಯಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ಈ ವರ್ಷದ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಇವರು ಕೂಡ ನಮ್ಮ ಒಂದು ಅಭಿನಂದನೆಯನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಇವರಿಗೆ ನಮ್ಮ ಜೆಸಿ ಮಂಗಳ ಗಂಗೋತ್ರಿ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ನಿರೂಪಣೆಯನ್ನು ಮಾಡಿದಂಥ ಜೆಸಿ ಪ್ರತಿಮಾ ಹೆಬ್ಬಾರ್ ಇವರು ಕೂಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜೆಸಿ ನಳಿನಿ ಗಟ್ಟಿ, ಅದೇ ರೀತಿ ಜೆಸಿ ಜುಬೇದಾ ಮೇಡಮ್ ಹಾಗೂ ಜೆಸಿ ಪೂಜಾ, ಜೆಸಿ ಚನ್ಯಪ್ಪ ಸರ್, ಜೆಸಿ ಮಿಮಿಕ್ ರೆಹಮಾನ್ ಸರ್, ಜೆಸಿ ಪ್ರೀತಮ್ ಸರ್, ಜೆಸಿ AK ಬಾಬು ಸರ್ ಎಲ್ಲರಿಗೂ ಕೂಡ ನಮ್ಮ ಘಟಕದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಜೆಸಿ ತೊಕ್ಕೊಟ್ಟು ಸ್ಟಾರ್ನ ಅಧ್ಯಕ್ಷರಿಗೆ ನಾನು ನಿನ್ನೆ ಕರೆ ಮಾಡಿ ಹೇಳಿದೆ, ನಮ್ಮಲ್ಲಿ ಶಿಕ್ಷಕ ದಿನಾಚರಣೆ ಮಾಡ್ತಾ ಇದ್ದೇವೆ ಸರ್, ನೀವು ಬರಬೇಕು. ಖಂಡಿತ ಆಯಿತು ಮೇಡಮ್ ಬರ್ತೇನೆ ಅಂತ ಹೇಳಿ ಇವತ್ತು ಕ್ಲಬ್ದ ಸಮಯದಲ್ಲಿ ಬಂದು ಇಡೀ ನಮ್ಮ ಸಂಪೂರ್ಣ ಒಂದು
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದ್ದಾರೆ ಅವರಿಗೆ ನಮ್ಮ JC ಮಂಗಳ ಗಂಗೋತ್ರಿ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಹಾರ ವ್ಯವಸ್ಥೆಯನ್ನು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ ವಸಂತರಯ್ಯವರು ಬಹಳ ಪ್ರೀತಿಯಿಂದ ನಮಗೆಲ್ಲ ಕೊಟ್ಟು ನಮ್ಮ ಬಾಯಿಯನ್ನು ಸಿಹಿ ಮಾಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.